ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾದ ಉಳ್ಳಾಲ ಮಹಿಳಾ ಕಾಂಗ್ರೆಸ್ ನಗರಾಧ್ಯಕ್ಷರು ಶ್ರೀಮತಿ ಅಮಿತಾ ಅಶ್ವಿನ್ರನ ಮುತಾಲಿಕೆಡು ತೊಕ್ಕೋಟದ ಕಾಂಗ್ರೆಸ್ ಕಚೇರಿಡು ಉದ್ಯೋಗಿ ಪೊಂಜೋಲೆನು ಮಾನಾದಿಗೆ ಮಲ್ಪುನ ಕಾರ್ಯಕ್ರಮನು ಐತಾರ ನಡಪಾಯಿರು. ಕಾರ್ಯಕ್ರಮದ ಅಂಗವಾದ ಪೊಂಜೋಲೆಗೆ ಬಡಾದ ಬೇತೆ ಬೇತೆ ಪಂತಗೊಬ್ಬಲೆನು ನಡಪಾಯಿರು. ಲಿಲ್ಲಿ ಬಾಯ್ ಮತ್ತೆ ಲಿಲ್ಲಿ ಮೇಡಮ್ ಓಕೆ ಬೇಗ 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 ಆಯ್ತು ಇವರು ನಮ್ಮ ಜಯಂತ್ ಆಯ್ತಾ ಇವರು ನೆಕ್ಸ್ಟ್ ಹೊಸದು ಬಂದವರು ಸೇರ್ಕೊಳ್ಳಿ ಬೇಗ ಬಳಿ ಬೇಗ ಬಳಿ ನಿಂದಾಯ್ತು ಅದು ಹೊರಗಡೆ ಒಂದು ನಿಮಿಷ ಔಟಾ ಉಂಟು ಒಂದು ನಿಮಿಷ ಉಂಟು ಅಟ್ಲ ಸೇರೋರಲ್ಲ ಸೇರಿ ಬಂದವರು ಸೇರಿ ಈಗ ಸ್ವಲ್ಪ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಪಾಸ್ ಮಾಡಿ ಓಕೆ 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 ಎಸ್ ಹೇಳಿ ಜಯಂತ್ ಔಟ್ ಜಯಸಿಂಧ ಮೇಡಮ್ ಔಟ್ ಪಾಯಲ್ ಸ್ಟಾರ್ಟ್ ಲೆಡ್ವಿನ್ ಮ್ಯಾಮ್ ಔಟ್ ಎಸ್ ಹೇಳಿ ಭವಾನಿ ಮೇಡಮ್ ಓಕೆ ಚೇತನ ಮ್ಯಾಮ್ ನಮ್ಮ ಗೆಸ್ಟ್ ಏನಿತ್ತಾ ಕಾವ್ಯ ಮೆಲ್ಲ ಕಾವ್ಯಶ್ರೀ ಔಟ್ ಆರ್ಮಲೆ ಸರಸ್ವತಿ ಕಂತಲೆ ಸರಸ್ವತಿ ಕಂತಲೆ ಅಂತಲೆ ಸರಸ್ವತಿ ಓಕೆ ಓಕೆ ಸ್ಟಾರ್ಟ್ ರೊಮ್ಯಾಂಟಿಕ್ ಔಟ್ ಅವರು ಸರಸ್ವತಿ ಎಸ್ ಉಷಾ ಮ್ಯೂಟ್ ಮಾಡಿ ಬಂದುಂಟಲ್ಲ ಕಮಾನ್ ಅನಿತಾ ಔಟ್ ಅನಿತಾ ಥರ್ಡ್ ಅನಿತಾ ಡಿಸೋಜ ಮಲ್ಲ ಮಲ್ಲ ಬಿಡ್ಲಿ ಮಲ್ಲಜಿ ಅವರು ವಿಜಯ ಬೆಲ್ ಮದರಲ್ಲ ವಿಜಯ್ ನಾವು ವಯಸ್ಸಲ್ಲೆಲ್ಲ ಪಾಸಿಂಗ್ ದ ಬಾಲ್ ನಂಬರ್ದಾಗೆ ತೆಗೆದಿದ್ದೀನಿ ಪ್ರೈಸ್ ಯಾರು ಯಾರು ಯಾರೆಲ್ಲ ಔಟು 61 ಯಾರೆಲ್ಲಿದ್ದೀರಾ ಪ್ರತಿಭಾ ಪದ್ಧತಿ ನೆಕ್ಸ್ಟ್ ನಂಬರ್ 9090
9090 ಎರಡು ಮಾತಾಡ್ತಾ ಇದ್ದೀನಿ ಇವರು. ಓಕೆ, ನೆಕ್ಸ್ಟ್ ನಂಬರ್ 86 ದಮಯಂತಿ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನಂಬರ್ 35 35. ಇನ್ನೆಷ್ಟು ಮಂದಿ ಹೇಳಿದ್ರಿ ಕೈ ಮೇಲೆ ಮಾಡಿ? ಬೇಕಲ್ಲ ಉಂಟ ಕೊಡ. ಓಕೆ, ನೆಕ್ಸ್ಟ್ ನಂಬರ್ 1. ಓಕೆ, ನೆಕ್ಸ್ಟ್ ನಂಬರ್ 5050. ನಿಮ್ಮಿ. ಓಕೆ, ಎಷ್ಟು ಮಂದಿ ತೊಳಿತೀನಿ? 4 ಜನ ಆಯ್ತಾ ನಿಮ್ದು? ಓಕೆ, ನೆಕ್ಸ್ಟ್ ನಂಬರ್ 8585. 12 12 ನಂಬರ್ 12. ಎರಡು ಮತ್ತವರಿಂದ ನಾನು ರೆಡ್ಡಿ ಜನ 4 ಜನ ಆಯ್ತಾ? ಓಕೆ, 20 20 ಇಲ್ಲ. ನೆಕ್ಸ್ಟ್ 14 ನಾನು 8 ಜನ ಅವ್ರಿ 4 ಜನ. ಓಕೆ, ದ ನೆಕ್ಸ್ಟ್ ನಂಬರ್ 8 ಔಟಾ? ಹೋತು 20 ನಿಮ್ದೆಂಟ? ನೀವು ಇಂತ ಮಾಡಿ ನೀವೆಂತ ಇಲ್ಲ ಮಾಡಿ ಅಲ್ಲ 4 ಮಂದಿ ಇದ್ದಾರೆ. ನಂಬರ್ ನೆಕ್ಸ್ಟ್ ನಂಬರ್ 4 to 42 42. ನಂಬರ್ 3 ಸಾರ. ಓಕೆ, ಶಾಂತಿ ಮೇಡಮ್ ಔಟ್ ಆಗಿದ್ದಾರೆ. ಈಗ 3 ಮಂದಿ ಹೇಳ್ತಾರಲ್ಲ. ಎಸ್, ನೆಕ್ಸ್ಟ್ ನಂಬರ್ 5 ಉಂಟಾ? ಓಕೆ, ನಂಬರ್ 4 4 ಇಲ್ಲ. ಇನ್ನೂ ಮಾಡಿ 78 ಅಲ್ಲ. ನೆಕ್ಸ್ಟ್ 30 ಆಯ್ತಾ? ಥರ್ಡ್ ಅವ್ರ ಹೆಸರು ಎಂತ ಮೇಡಮ್ ನಿಮ್ದು? ಹೇಳ್ದ ಮುಂಚೆ. ಓಕೆ, ನೆಕ್ಸ್ಟ್ 52 52. ನೆಕ್ಸ್ಟ್ ನಂಬರ್ 9 ನಂಬರ್ 9. ನೆಕ್ಸ್ಟ್ 57 57. ರಕ್ಷಾ ಜಸಿಂತ. ಬಂದವರಿಗೆಲ್ಲ ಸ್ವಾಗತ. ನಮ್ಮ ಈ ದಿನ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ಸಲುವಾಗಿ ನಮ್ಮ ನಗರ ವ್ಯಾಪ್ತಿಯ ಮಹಿಳೆಯರಿಗೆ ನಾವು ಈ ದಿನ ಒಂದು ಆಟೋಟ ಸ್ಪರ್ಧೆ ಹಾಗೆ ಮಹಿಳಾ ದಿನಾಚರಣೆ ಮಾಡುವಂತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಂದಿರುವ ಎಲ್ಲ ನಗರದ ವ್ಯಾಪ್ತಿಯ ಎಲ್ಲ ಮಹಿಳೆಯರಿಗೆ ನಮ್ಮ ನಗರ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸ್ವಾಗತ. ಹಾಗೆ ನಮ್ಮೊಂದಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿದ್ದಾರೆ ರಮೇಶ್ ಶೆಟ್ಟಿ ಬೋಲಿಯರ್ ಸರ್, ನಿಮಗೆ ಕೂಡ ನಮ್ಮ ಮಹಿಳಾ ನಗರ ಕಾಂಗ್ರೆಸ್ ಇಂದ ಸ್ವಾಗತ. ಹಾಗೆ ನಮ್ಮ ನಗರದ ಪ್ರಮುಖರು ಹಾಗೆ ನಾವು ಬ್ಲಾಕಿನ ಉಪಾಧ್ಯಕ್ಷರಾದಂತಹ ದಿನೇಶ್ ರೈ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಇವರಿಗೂ ಸ್ವಾಗತ. ಹಾಗೆ ನಮ್ಮ ಹಿರಿಯರಾದ ದೇವಕ್ಯಮ್ಮನವರು ವೇದಿಕೆಗೆ ಬರ್ಬೇಕಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮ ಇವತ್ತಿನ ಅತಿಥಿಗಳಾದ ಚೇತನ ರಾವ್ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಡೈಸಿ ಮ್ಯಾಮ್ ಇದ್ದಾರೆ, ಮ್ಯಾಮ್ ವೇದಿಕೆಗೆ ಬರಬೇಕು. ಇನ್ನೊಬ್ಬರು ಗೆಸ್ಟ್ ಬರ್ಲಿಕ್ಕಿದ್ದಾರೆ. ನಮ್ಮ ಅಧ್ಯಕ್ಷರು ನಮ್ಮ ಉಳಿಯದ ವಾರ್ಡ್ನ ಮಹಿಳಾ ಅಧ್ಯಕ್ಷರಾದ ಲೆಡ್ವಿನ್ ಅವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರನ್ನು ನಮ್ಮ ಡಿಸಿಸಿ ಉಪಾಧ್ಯಕ್ಷರಾದ ಹೇಮಾ ಕಾಪಿಕಾಡ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಹಿರಿಯರಾದಂತಹ ದೇವಕ್ಯಮ್ಮ ಇವರನ್ನು ನಮ್ಮ ಬೆಲ್ಮಾ ವಿಜಯ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಇವತ್ತಿನ ಅತಿಥಿಗಳಂತ ಚೇತನ ರಾವ್ ಇವರು ನಮ್ಮ ಅಧ್ಯಕ್ಷರಾದಂತಹ ಶಶಿಕಲಾ ಮೇಡಮ್ ವೇದಿಕೆಗೆ ಬನ್ನಿ. ಹಿರಿಯ ಮಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ದಮಯಂತಿ ಮೇಡಮ್ ಇದ್ದಾರೆ, ಮೇಡಮ್ ವೇದಿಕೆಗೆ ಸ್ವಾಗತ. ಡೈಸಿ ಇನ್ನೋರ್ವ ನಮ್ಮ ಅತಿಥಿ ಇವರನ್ನು ಮೀರಾ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ನಮಗೆ ಯಾವತ್ತೂ ಒಂದು ಸ್ಫೂರ್ತಿ, ಅವ್ರು ಏನೇ ಹೇಳಿ ಯಾನ್ ಬರ್ಪೆ ಪನ್ಪುನಂಚಿನ ಒಂದು ಮಾತು ಅವರ ಹತ್ರ ಯಾವಾಗಲೂ ಇರ್ತದೆ. ಸುಮಾರು ಸಲ ಕರೆದಿದ್ದೇನೆ. ಮೊನ್ನೆ ನಮ್ಮ ಕಲ್ಲಡ್ಕಲ್ಲಿ ನಡೆದಂಥ ಪಾದಯಾತ್ರೆಯೂ ಕೂಡ ನಮ್ಮ ಜೊತೆ ಬಂದಿದ್ದಾರೆ, ಅವರು ಇಷ್ಟು ಏಜ್ ಆಗಿದ್ರು ಅಲ್ವಾ ಮೇಡಮ್. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಇವರಿಗೆ ನಮ್ಮ ಪ್ರತಿಭಾ ಸಾಲಿಯನ್ ಅಕ್ಕ ಡಿಸಿಸಿ ಸದಸ್ಯರು ಇವರು ಬಂದು ಶಾಲ್ ಹಾಕ್ಬೇಕಂತ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ದಮಯಂತಿ ಅಕ್ಕ ಇದ್ದಾರೆ, ಇವರನ್ನು ನಮ್ಮ ಉಳ್ಳಾಲ ಬೈಲ್ ವಾರ್ಡಿನ ಮಹಿಳಾ ಅಧ್ಯಕ್ಷರಾದ ಜಸಿಂತರ್ ಅವರು ಶಾಲ್ ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಅಧ್ಯಕ್ಷರಾದ ಅಮಿತಾ ಅಶ್ವಿನ್ ಅವರಿಗೆ, ಕಾವ್ಯ ವಿಶೇಷವಾದ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು. ಯಾವತ್ತು ವಾಡಿಕೆ ಏನಂದ್ರೆ ಎಲ್ಲ ಸ್ಟೇಜಲ್ಲಿ ಇರೋರನ್ನೇ ನಾವು ಕರೆದು ಅತಿಥಿಗಳಾಗಿ ಕೂರಿಸ್ತೇವೆ. ಬಟ್ ನನ್ನದೊಂದು ಆಸೆ ಇತ್ತು, ಯಾರು ನಿಜವಾಗ್ಲೂ ನಮಗೆ ರಿಯಲ್ ಲೈಫಲ್ಲಿ ಸ್ಫೂರ್ತಿದಾಯಕರಾಗಿರ್ತಾರೆ, ಅವರನ್ನು ನೋಡಿದಾಗ ನಮಗೂ ಅನಿಸ್ತದೆ ನಾವು ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು, ಅವರಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಅಂಥವರು ನಮಗೆ ಇನ್ಸ್ಪಿರೇಷನ್ ಆಗಬೇಕಂತ ಹೇಳಿಕೊಂಡು ಡೈಸಿ ಮೇಡಮ್ ಆಗಿ ನಮ್ಮ ಚೇತನ ಅವರನ್ನು ಈ ಸಭೆಗೆ ನಾನು ಕರೆದಿದ್ದೇನೆ. ಸೊ ಅವರು ನಮ್ಮನ್ನು ಉದ್ದೇಶಿಸಿ ಚೇತನ ಮ್ಯಾಮ್ ಒಂದೆರಡು ಮಾತಾಡ್ಬೇಕಂತ ಕೇಳಿಕೊಳ್ತೇನೆ. ಆ್ಯಕ್ಚುಲಿ ನಾನು ಪ್ರಿಪೇರ್ ಆಗಲಿಲ್ಲ, ನಾನು ಅವ್ರ ಹತ್ರ ಹೇಳಿಸಿದ್ದೆ ನಾನು ಭಾಷಣ ಏನು ಮಾಡೋದಿಲ್ಲ ಅಂತ. ಈ ವುಮೆನ್ಸ್ ಡೇ, ಫಸ್ಟ್ ಆಫ್ ಆಲ್ ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಇಲ್ಲಿರುವ ಲೇಡೀಸ್ನವರಿಗೆ. ಪ್ರತಿಯೊಬ್ಬರು ಸ್ಪೆಷಲ್. ಅವರು ಸಣ್ಣ ಕೆಲಸ ಮಾಡ್ತಾ ಇರಲಿ, ದೊಡ್ಡ ಕೆಲಸ ಮಾಡ್ತಿರಲಿ, ಎಷ್ಟು ಸ್ಟ್ರಗಲ್ ಮಾಡ್ತಾ ಇರಲಿ, ಅವರ ಮನೆಯಲ್ಲಿ ಎಷ್ಟು ಎಫರ್ಟ್ ಹಾಕಿ ಅವರ ಫ್ಯಾಮಿಲಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಎಲ್ಲರೂ ಸ್ಪೆಷಲ್, ಪ್ರತಿಯೊಬ್ಬರು ಲೇಡೀಸ್ ಕೂಡ ಸ್ಪೆಷಲ್. ನನ್ನ ಸಂಘರ್ಷ ಹೇಳೋದಾದರೆ, ನನ್ನ ಲೈಫಲ್ಲಿ ಈಗ ನಾನು BA ಕಂಪ್ಲೀಟ್ ಮಾಡಿದ್ದೇನೆ. ಆಮೇಲೆ ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇವಾಗ ರೀಸೆಂಟಾಗಿ ಒಂದು 2 ಮಂತ್ಸಿಂದ ಒಂದು ಸ್ಮಾಲ್ ಟೀ ಸ್ಟಾಲ್ ಸ್ಟಾರ್ಟ್ ಮಾಡಿದ್ದೇನೆ ಸೋಮೇಶ್ವರ ಬೀಚಲ್ಲಿ. ಅದು ಅಷ್ಟು ಪ್ರೌಡ್ ಫೀಲ್ ಆಗುವಂಥ ವಿಷಯ ಏನಿಲ್ಲ ಹೇಳೋದ್ರಲ್ಲಿ. ಜಸ್ಟ್ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಏನೋ ಒಂದು ಓನಾಗಿ ಮಾಡ್ತಾ ಇದ್ದೇನೆ, ಬೇರೆಯವರಿಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ. ಸೊ ನಿಮಗೆ ಯಾರಿಗೂ ಸಹ ಆಗಲಿ, ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು, ಸಣ್ಣ ಸಣ್ಣ ವಿಷಯ ಸಹ ಹೊಸತ್ತೇನಾದರೂ ಕಲಿಬೇಕು. ನನಗೆ ಏಜ್ ಆಯಿತು, ಇನ್ನು ಕಲಿಯುವ ಏಜ್ ಅಲ್ಲ. ನಾನು ಈಗಲೂ ಕಲಿತಿದ್ದೇನೆ, ಕ್ಲಾಸಿಕ್ ಡ್ಯಾನ್ಸಿಗೆ ಹೋಗ್ತಾ ಇದ್ದೇನೆ ನಾನು. ಆಮೇಲೆ ಕರಾಟೆ ಪ್ಲೇಯರ್ ನಾನು. ಮತ್ತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಂತ ನಮ್ಮ ಟಿ ವಿಯಲ್ಲಿ ಒಂದು ಪ್ರೋಗ್ರಾಮ್ ಬರ್ತದೆ, ಅದರ ಸೀಸನ್ 5 ವಿನ್ನರ್ ನಾನು. ಸೊ ನನಗೆ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿದ್ದರೆ, ಈಗ ನೆಕ್ಸ್ಟ್ ವಯಲಿನ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕಿದ್ದೇನೆ, ಬಿಕಾಸ್ ನನ್ನ ಫೇವ್ರೇಟ್ ವಯಲಿನ್. ಸೊ ಹಾಗೆ ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಕಲಿಬೇಕು ಅಂತಿದ್ರೆ ಏಜ್ ಆಯಿತು ಅಂತೇಳಿ ದಯವಿಟ್ಟು ಯೋಚನೆ ಮಾಡಬೇಡಿ. ಏಜ್ ಇಸ್ ಜಸ್ಟ್ ಅ ನಂಬರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೋಸ್ಕರ. ಥ್ಯಾಂಕ್ ಯು. ಬಹುಶಃ ಚೇತನ ಮೇಡಮ್ ನಾನು ಈಗಲ್ಲ ನೋಡೋದು, ನಾನೊಂದು 5ನೇ ಕ್ಲಾಸಿಂದ ನೋಡ್ತಿದ್ದೇನೆ. ಅವರ ತಂಗಿ ನನ್ನ ಬೆಸ್ಟ್ ಫ್ರೆಂಡ್ಸ್, ನಾವು ಒಂದೇ ಸ್ಕೂಲಲ್ಲಿ ಕಲ್ತದ್ದು. ಮೇಡಮ್ ಅವರು ಎಷ್ಟು ಅಂದ್ರೆ ಮುಂಚೆ ನಾನು ನೋಡಿದೆ ಏರ್ಟೆಲ್ ಆಫೀಸಲ್ಲಿ ಕೂಡ ಅವರು ವರ್ಕ್ ಮಾಡ್ತಿದ್ರು. ಐ ಹ್ಯಾಪನ್ ಟು ಸಿ ಹರ್. ಶಿ ವಾಸ್ ವರ್ಕಿಂಗ್ ಇನ್ ಸೀರಿಯಲ್ಸ್ಗಳಲ್ಲಿ ಕೂಡ ಬಹಳ ಮುಂಚೆ ವರ್ಕ್ ಮಾಡಿ. ಈಗಲ್ಲ, ನಾವು ಚಿಕ್ಕದಿರುವಾಗಲೇ ಅವರು ಆಗ ಬಹಳಷ್ಟು ಸಾಧನೆ ಮಾಡಿದವರು. ಆದ್ರೆ ಲೈಫಲ್ಲಿ ಒಂದು ಇರ್ತದೆ, ಅಂದ್ರೆ ಏನೇ ಆಗಲಿ ನಾವು ಏನಾದ್ರೂ ಒಂದು ಹೊಸದು ಪ್ರಯತ್ನ ಮಾಡಿ 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 ಕಡೆಗೆ ಒಂದು ಕ್ಲಿಕ್ ಆಗ್ತದೆ ಅದು. ಸೊ ನಾಟ್ ಗಿವಿಂಗ್ ಅಪ್, ದಟ್ ಈಸ್ ವಾಟ್ ವಿ ಲೀವ್ ಫಾರ್. ಸೊ ಮಹಿಳೆಯರು ನಾವು ಹಾಗೆ ಮನೆಯಲ್ಲಿ ಇರ್ಬೋದು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಎಷ್ಟು ಮುಖ್ಯ ನಮಗೆ. ಕೆಲವು ಸಲ ನಮಗೆ ಹೋದ ಕಡೆಯಲ್ಲಿ ಆಪರ್ಚುನಿಟಿ ಸಿಗುದಿಲ್ಲ, ಅವಕಾಶ ಸಿಗುದಿಲ್ಲ. ಸೊ ಅವಕಾಶವನ್ನು ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿ ತೋರಿಸುವುದು ಬಹುಶಃ ನಮ್ಮ ಚೇತನ ಮೇಡಮ್ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಎಂದು. ಹಾಗೆ ನಮ್ಮ ಇನ್ನೊಬ್ಬರು ಡೈಸಿ ಮೇಡಮ್, ಮಂಜುನಾಥ ಪಾತ್ರರಲ್ಲಿಯ ಡೈಸಿ ಮೇಡಮ್ ಕೂಡ ಹಾಗೆ ಅವರ ತಾಯಿ ಒಂದು ಸಣ್ಣ ಸ್ಮಾಲ್ ಫಿಶ್ ಏನೋ ಮೀನು ಮಾರಾಟದ ಒಂದು ಮಾಡ್ತಿದ್ರು, ಮರುವಾಯಿ ಅಂತ ಹೇಳ್ತೇವೆ ನಾವು, ಫಿಶ್ ಸೆಲ್ಫ್ ಫಿಶ್ ಅಲ್ಲ, ಅದರದ್ದು ವ್ಯಾಪಾರ ಮಾಡ್ತಿದ್ರು. ಸೊ ಅವರ ಜೊತೆ ಅವರು ಕೂಡ ತಾಯಿ ಜೊತೆನೆ ಹೋಗಿ ಆ ತಾಯಿಗೆ ಒಂದು ಆಸರೆಯಾಗಿ ನಿಂತು ಅದರಲ್ಲಿ ಬಂದಂತಹ ಒಂದು ಹಣದಿಂದ ಫ್ಯಾಮಿಲಿ ಸಪೋರ್ಟಿವ್ ಆಗಿ ಮಾಡಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ ಅವರಿವತ್ತು ಒಂದು ಸ್ಥಾನಕ್ಕೆ ಬರೋದ್ರಲ್ಲಿ ಅವರದ್ದು ಬಹಳ ದೊಡ್ಡ ಪಾತ್ರವಿದೆ. ಬಹುಶಃ ಇಂಥ ತಾಯಿಯಂದಿರು ನಮಗೆ ಸ್ಫೂರ್ತಿ. ನಾವು ಹೇಳ್ತೇವೆ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡೋದು ಬಹಳ ಇಂಪಾರ್ಟೆಂಟ್. ಏನೇ ಇಲ್ಲದೆ ಇರಲಿ, ಒಂದು ಅವರಿಗೆ ಶಿಕ್ಷಣ ಕೊಟ್ಟು ಅವರನ್ನು ಸದೃಢರಾಗಿ ಮಾಡಿ ಒಂದು ಸಮಾಜಕ್ಕೆ ನಾವು ಕೊಡೋದು. ಐ ಥಿಂಕ್ ದೊಡ್ಡ ಹಣವಂತರಾಗದಿದ್ರು ಪರವಾಗಿಲ್ಲ, ಈಗಿನ ಕಾಲದಲ್ಲಿ ಬಹುಶಃ ಒಂದು ಒಳ್ಳೆಯ ಮನುಷ್ಯ, ಒಂದು ಒಳ್ಳೆಯ ಮಗುವನ್ನು ಸಮಾಜಕ್ಕೆ ಕೊಡೋದು ಬಹುಶಃ ನಮ್ಮೆಲ್ಲರ ಜವಾಬ್ದಾರಿ. ಅಂತ ಒಂದು ಕೆಲಸ ಡೈಸಿ ಮ್ಯಾಮ್ ಅವ್ರು ಮಾಡ್ತಿದ್ದಾರೆ. ಮೇಡಮ್ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಹಾಗೆ ಇನ್ನೊಂದು ಮೇಡಮ್ ಬರ್ಬೇಕಿತ್ತು, ಬಹುಶಃ ಜೀನತ್ ಕಲ್ಲಾಪ್ ಅಂತ, ನಾನು ಅವ್ರನ್ನ ಕರೆದಿದ್ದೆ, ಬರ್ತೆ ಅಂತ ಹೇಳಿದ್ದಾರೆ, ನೋಡುವ. ಅವರು ಕೂಡ ಹಾಗೆ ಗ್ಯಾರಂಟಿ ಯೋಜನೆಯಿಂದ ಬಂದಂತಹ ಹಣವನ್ನು ಕೂಡಿಟ್ಟು ಅದರಲ್ಲಿ ಒಂದು ಸ್ಕೂಟರ್ ಅನ್ನು ಖರೀದಿಸಿ ಆ ಸ್ಕೂಟರ್ ಇಂದ ಮನೆ ಮನೆಗೆ ಹೋಗಿ ಇವತ್ತೇನು ಉಪ್ಪಿನಕಾಯಿ ಸೆಲ್ ಮಾಡುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ಹಾಗೆ ಅದರಿಂದ ಬರುವಂತಹ ಆದಾಯದಿಂದ ದಿನ 950-800 ಹಾಗೆ ಗಳಿಸಿ ನಮಗೆಲ್ಲರಿಗೂ ಮಾದರಿಯಾಗಿದೆ. ನಾವು ಹೇಳ್ತೇವೆ ಸರ್ಕಾರದಿಂದ ನಮಗೇನು ಸಿಕ್ಕಿಲ್ಲ. ಸೊ ಸರ್ಕಾರದಲ್ಲಿ ಸಿಕ್ಕಿದಂತ ಕಿಂಚಿತ್ತು ಅದನ್ನು ಹಣವನ್ನು ಕೂಡಿಟ್ಟು ಅದರಿಂದ ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ದಾರೆ. ಬಹುಶಃ ಬರ್ಬೇಕಿತ್ತು, ಅವ್ರು ಬರ್ತಾರೆ ನಾನು ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಸೊ ನಮ್ಮನ್ನು ಕುರಿತು ನಮ್ಮ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು. ದೇವಕ್ಯಮ್ಮನವರು ನಮ್ಮನ್ನು ಕುರಿತು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನನ್ನ ಸಂಜೆಯ ಶುಭ ನಮನಗಳು.
ವೇದಿಕೆಯಲ್ಲಿರುವಂಥ ನಮ್ಮ ಇವಾಗಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಗೋಡೆಯವರವರೇ ಹಾಗೂ ನಮ್ಮ ನಾಯಕರಾದಂಥ ಶ್ರೀ ದಿನೇಶ್ ರೈ ಅವರೇ ಹಾಗೂ ನಮ್ಮ ನಗರ ಅಧ್ಯಕ್ಷೆಯಾದಂಥ ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾದಂಥ ಶ್ರೀಮತಿ ಅಮಿತಾ ಅಶ್ವಿನ್ ಅವರೇ ಹಾಗೂ ಶ್ರೀಮತಿ ಲಿಸಿ ಅವರೇ ಹಾಗೂ ದಮಯಂತಕ್ಕನವರೇ ಶಶಿಕಲಾ ಅವರೇ ಮಾಜಿ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ದಮಯಂತಕ್ಕ ಬ್ಲಾಗಿನ ಅಧ್ಯಕ್ಷರು ಮಹಿಳಾ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತು ನಮ್ಮ ಮಹಿಳಾ ದಿನಾಚರಣೆಯನ್ನು ನಾವು ಎಲ್ಲ ಕಡೆಯಲ್ಲಿ ನಾವು ಮಹಿಳೆಯರು ಸೇರಿ ಆಚರಿಸ್ತಾ ಇದ್ದೇವೆ. ಎಲ್ಲ ಕಡೆ ಅಂದರೆ ಏನೆಲ್ಲ ಸಂಘ ಸಂಸ್ಥೆಗಳಿವೆಯೋ ಅಲ್ಲಿ ಎಲ್ಲ ಕಡೆ ಕೂಡ ಮಹಿಳೆಯರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ನಾವು ಎಲ್ಲ ಮಹಿಳೆಯರನ್ನು ಕೂಡ ಅವರಿಗೊಂದು ಉತ್ತೇಜನ ಕೊಟ್ಟು ಅವರು ಅವರ ಕಾಲಲ್ಲಿ ಎದ್ದು ನಿಲ್ಲುವ ಹಾಗೆ ನಾವು ಅವರಿಗೆ ಒಂದು ದಾರಿ ತೋರಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಒಂದು ದಿವಸ ಮಹಿಳಾ ದಿನಾಚರಣೆ ಮಾಡಿ ಮುಗಿಸುವುದಲ್ಲ, ನಮ್ಮ ಮಹಿಳೆಯರಿಗೆ ಏನೆಲ್ಲ ಸಮಸ್ಯೆಗಳಿರ್ತವೆ, ಏನೆಲ್ಲ ಇರ್ತದೆ, ಇಲ್ಲ ಅಂತ ಏನಿಲ್ಲ. ಆ ಸಮಸ್ಯೆಗಳನ್ನು ಯಾರಾದರೂ ನಮ್ಮಲ್ಲಿ ನಮ್ಮ ಗಮನಕ್ಕೆ ತಂದ್ರೆ ಅದನ್ನು ನಾವು ಸ್ಪಂದನೆ ಕೊಟ್ಟು ಅವರ ಹತ್ರ ಹೋಗಿ ಏನು ಸಮಸ್ಯೆ ಅಂತ ಕೇಳಿಕೊಂಡು ನಮ್ಮಿಂದ ಆಗುವುದಾದ್ರೆ ಅದನ್ನು ನಾವು ಅವರಿಗೆ ಸರಿಪಡಿಸಿಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನಾವು ಮಹಿಳೆಯರಿಗಾಗಿ ನಾವು ಕೆಲಸ ಮಾಡಲೇಬೇಕಾಗ್ತದೆ. ನನ್ನಿಂದ ಆಗ್ಲಿಕ್ಕಿಲ್ಲ, ನಾನು ಅವರಿಗೆ ಹೋಗಿ ಮಾತಾಡುದು ಆ ಭಾವನೆ ನಮ್ಮಲ್ಲಿ ಖಂಡಿತ ಬರಬಾರ್ದು. ನಾವು ಒಟ್ಟಾಗಿ ಒಂದು 10 ಮಹಿಳೆಯರು ಸೇರಿದ್ರೆ ಏನು ಬೇಕಾದ್ರೂ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. 10 ಮಹಿಳೆಯರದ್ದು 10 ನಮೂನೆಯ ಒಂದು ಬುದ್ಧಿವಂತಿಕೆ ಇರ್ತದೆ. ಆ 10 ನಮೂನೆಯ ಬುದ್ಧಿವಂತಿಕೆ ಒಟ್ಟು ಸೇರಿಸಿದ್ರೆ ಅದು ಬಲಿಷ್ಠವಾಗ್ತದೆ. ಅದನ್ನು ಇಟ್ಕೊಂಡು ನಾವು ಎಲ್ಲ ಏನು ಕೆಲಸ ಬೇಕಾದ್ರೂ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಒಂದು ಮಗುವನ್ನು ನಾವು ಹೇಗೆ ಸಾಕಿ ಅದನ್ನು ಬೆಳೆಸ್ತೇವೋ ಅದೇ ರೀತಿ ಮಹಿಳೆಯರಿಗೆ ಕೂಡ ಒಂದು ಉತ್ತೇಜನ ಕೊಟ್ಟು ಅದರಲ್ಲಿ ಪ್ರಾಯದ ಅವಶ್ಯಕತೆ ಇರುವುದಿಲ್ಲ. ಸಣ್ಣ ಮಕ್ಕಳಾಗಬಹುದು ಅಥವಾ ಒಂದು 70-75 ವರ್ಷದ ಮಹಿಳೆಯರು ಕೂಡ ಆಗಿರ್ಬೋದು. ಎಲ್ಲರಿಗೂ ಕೂಡ ಒಂದು ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇರ್ತದೆ, ನಾನೇನಾದ್ರೂ ಮಾಡಬೇಕು, ನಾನು ಏನಾದ್ರೂ ನನ್ನ ಒಂದು ಹಂತ ತಲುಪಬೇಕೆಂಬ ಆಸೆ ಇರ್ತದೆ, ಮನಸ್ಸಿರ್ತದೆ. ಅವರಿಗೆ ಪ್ರೋತ್ಸಾಹ ಕೊಡುವವರು ಯಾರು ಇಲ್ಲದಿದ್ದಾಗ ಅವರು ಅಲ್ಲೇ ಒಂದು ಕರಗಿ ಹೋಗ್ತಾರೆ. ಯಾಕಂದ್ರೆ ನನ್ನಿಂದ ಆಗ್ಲಿಕ್ಕಿಲ್ಲ ಅಂತ. ಯಾವ ಮಹಿಳೆಯರು ಕೂಡ ನನ್ನಿಂದ ಆಗ್ಲಿಕ್ಕಿಲ್ಲ ಅಂತ ಕೂತವರನ್ನು ಕೂಡ ನಾವು ಎಬ್ಬಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಒಂದು ಮೇಲಕ್ಕೆ ಎತ್ತುವಂತ ಕೆಲಸಗಳನ್ನು ನಾವು ಮಾಡಲೇಬೇಕಾಗ್ತದೆ. ಹಿರಿಯರು ಅಂತ ನೋಡದೆ ಎಲ್ಲರಿಗೂ ನಾವು ಸರಿಸಮಾನಾಗಿ ನೋಡಿಕೊಂಡು, ಈಗ ನಾವು ಹಿರಿಯರಂತ ವೇದಿಕೆ ಕರೆದ್ರು, ಆದ್ರೆ ನೀವು ಕೂಡ ನಾವು ಹಿರಿಯರಾದ್ರೂ ಕೂಡ ನಿಮ್ಮ ಮನಸ್ಸು ಹಿರಿಯರಾಗಿ ಇರ್ತದೆ. ಯಾಕಂದ್ರೆ ನೀವು ಅಷ್ಟು ಒಳ್ಳೆ ಮನಸ್ಸಿನ ಕಾರಣ ಇವತ್ತು ಇಷ್ಟು ಜನ ನಿಮ್ಮ ಎಲ್ಲ ಕೆಲಸಗಳನ್ನು ಕೂಡ ಬದಿಗೆ ಒತ್ತಿಕೊಂಡು ನೀವು ಬಂದಿದ್ದೀರಾ, ಇಲ್ಲಿ ಸೇರಿದ್ದೀರಾ. ಯಾಕಂದ್ರೆ ನಮ್ಮ ನಗರದ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾದಂತ ಶ್ರೀಮತಿ ಅಮಿತಾ ಅಶ್ವಿನ್ ಅವರೊಂದು ಕರೆದಿದ್ದಾರೆ. ಅವರಿಗೆ ಅವರ ಮೇಲೆ ಪ್ರೀತಿ ಇಟ್ಟು ನೀವು ಬಂದಿದ್ದೀರಾ. ಇಂಥ ಸಹಕಾರ ಇನ್ನು ಮುಂದಕ್ಕೂ ಕೂಡ ನೀವು ಕೊಡ್ತಾ ಬಂದ್ರೆ ಅವರಿಗೂ ಕೂಡ ಒಂದು ಇನ್ನು ಮುಂದಕ್ಕೆ ಕೆಲಸ ಮಾಡಲಿಕ್ಕೆ ಕೂಡ ಒಂದು ಧೈರ್ಯ ಬರ್ತದೆ, ಶಕ್ತಿ ಬರ್ತದೆ. ನಾವು ಮಹಿಳೆಯರಿಗೆ ಶಕ್ತಿಯನ್ನು ಕೊಡಬೇಕು. ಹಾಗೆ ನಾವು ಎಲ್ಲರೂ ಕೂಡ ಒಟ್ಟಾಗಿಕೊಂಡು ಇನ್ನು ಮುಂದಕ್ಕೆ ಕೂಡ ಇವತ್ತು ಮಹಿಳಾ ದಿನಾಚರಣೆ, ನಾಳೆಯಿಂದ ನಮ್ಮ ಮಹಿಳೆಯರ ಕಾರ್ಯಕ್ರಮ ಏನು, ನಾವು ಮಹಿಳೆಯರಾಗಿ ಏನು ಮಾಡಬಹುದು ಆ ಯೋಚನೆಯನ್ನು ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಾಗೋಣ, ಮುಂದಿನ ಕೆಲಸಕ್ಕೆ ನಾವು ಅನುವಾಗೋಣ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಧನ್ಯವಾದ. ಓಕೆ, ಪಾಸಿಂಗ್ ದ ಬಾಲ್, ಥರ್ಡ್ ಪ್ರೈಸ್ ಅನಿತಾ ಡಿಸೋಜಾ. ಓಕೆ, ಥ್ಯಾಂಕ್ ಯು. Second prize goes to Vijaya Belma. Congratulations, Anita ma'am. First prize, Namrata. ಹೋದ ಸಲ ಕೂಡ ದೀಪಾವಳಿ ಕಾರ್ಯಕ್ರಮಕ್ಕೆ ಪಾಸಿಂಗ್ ದ ಬಾಲ್ ನಮ್ರತನಿಗೆ ಫಸ್ಟ್ ಪ್ರೈಸ್, ಈ ಸಲ ಕೂಡ ಫಸ್ಟ್ ಪ್ರೈಸ್. ಥ್ಯಾಂಕ್ ಯು ಸರ್. ಈಗ ನಾವೆಲ್ಲರೂ ಸೇರಿ ಒಂದು ಚೇತನ ಮ್ಯಾಮಿಗೊಂದು ಸನ್ಮಾನ ಮಾಡಿ. ಅವರು ಅಂದ್ರೆ ನಾನು ಬ್ಲಾಕ್ ಪ್ರೆಸಿಡೆಂಟ್ ಇರುವಾಗ ಸಮೇತ ಅವರ ತಾಯಿ, ಅವರ ದೊಡ್ಡಮ್ಮ,
ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಮರೀಲಿಕ್ಕೆ ಆಗಲಿಲ್ಲ. ಅಂದರೆ ಅವರು ಸಣ್ಣ ವ್ಯಾಪಾರದಿಂದ ಇರುವುದು ಎಲ್ಲ ಜನರನ್ನು ಅವರ ಒಳ್ಳೆ ರೀತಿಯಿಂದ ಅವರ ಗುಣದಿಂದ ಎಲ್ಲರವರ ವ್ಯಾಪಾರ ನಾವು ಕೂಡ ಈಗಲೂ ಮಾಡ್ತೇವೆ. ಅಷ್ಟು ಕಷ್ಟಪಟ್ಟು ದುಡಿದ ಮಹಿಳೆಯವರು, ಸಣ್ಣ ಪಾಪ ಕುಟುಂಬದವರು. ಆದರೆ ಅಮಿತಾ ಕರೆದದಕ್ಕೆ ಪ್ರೀತಿ ಇಟ್ಟು ಈಗಲೂ ಅವರು ಬರ್ತಾ ಇದ್ದಾರೆ. ಅದು ನಾವು ಮೆಚ್ಚಬೇಕಂತ ಎಲ್ಲರ ಹತ್ರ ಹೇಳ್ತೇನೆ. ಹಾಗೆ ಒಂದು ಮಹಿಳೆ ಏನು ಆಗುವುದಿಲ್ಲ ಅಂತ ಕೈ ಕಟ್ಟಿ ಕೂತ್ಕೊಂಡ್ರೆ ಯಾವುದು ಆಗುವುದಿಲ್ಲ. ನಾವು ಕೂಡ ಹಾಗೆ ಸಣ್ಣದಿಂದಲೂ ನಾವು ಕಷ್ಟಪಟ್ಟು ನಾವು ಮದುವೆಯಾಗಿ ಬಂದು ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ ಗಂಡನಿಗೆ ಜೊತೆಯಾಗಿ ಈಗಲೂ ಹಾಲಿನ ವ್ಯಾಪಾರ ಮಾಡಿಕೊಂಡು ಈಗಲೂ ನನ್ನ ಮಕ್ಕಳನ್ನು ಸಹ ಸೇರಿಸಿ ಹಾಗೆ ಕುಟುಂಬದವರನ್ನು ಕೂಡ ನಾನು ತುಂಬ ರೀತಿಯಿಂದ ನಾನು ಇದು ಮಾಡಿದ್ದೇನೆ. ಹಾಗೆ ಮಹಿಳೆಯರಿಗೆ ಏನು ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈಗಲೂ ಎಷ್ಟು ಹಿರಿಯವರಾದರೂ ಕೂಡ ನಾವು ಕೆಲಸ ಮಾಡಬಹುದು. ಹಾಗೆ ಮಹಿಳೆಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಹಣ ಅವರ ಕೈಯಲ್ಲಿ ಇರಬೇಕಾದ್ರೆ ನಾವು ದುಡಿಮೆ ಮಾಡಬೇಕು. ಹಾಗೆ ನಾನು ಹೇಳ್ತಾ ಇನ್ನು ಮುಂದೆಯೂ ಈ ನಮ್ಮ ಬ್ಲಾಕಿಗೆ ಬಂದು ಅಮಿತಾನವರಿಗಾಗಲಿ ಎಲ್ಲ ನಮ್ಮ ಹಾಗೆ ಪಕ್ಷಕ್ಕೆ ಕೂಡ ನಿಮ್ಮ ಸಹಕಾರ ನಮಗೆ ಅತಿ ಅಗತ್ಯ. ನಮ್ಮ ಪಕ್ಷವನ್ನು ಕೂಡ ಬಲಪಡಿಸುವ ಹಾಗೆ ಮಹಿಳೆಯರಿಗೆ ನಾವು ಒಳ್ಳೆ ರೀತಿಯಿಂದ ಎಲ್ಲರೂ ಸೇರಿ ಎಲ್ಲ ಸಹಕಾರ ಮಾಡುವ ಅಂತ ಹೇಳಿ ನನಗೆ ಅವಕಾಶಕ್ಕಾಗಿ ನಾನು ವಂದಿಸ್ತಾ ಇದ್ದೇನೆ. ನಮ್ಮ ಉಪಾಧ್ಯಕ್ಷರು ಒಂದೆರಡು ಮಾತಾಡ್ಬೇಕು. ಬಹುಶಃ ಅವ್ರು ಮಾತಾಡದಿದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ, ಎಲ್ಲರೂ ಕಿವಿ ಕೊಟ್ಟು ಕೇಳ್ತಾರೆ. ನಗರ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ಬಹಳಷ್ಟು ಮಹಿಳೆಯರನ್ನ ನಗರ ವ್ಯಾಪ್ತಿಯಲ್ಲಿ ಸೇರಿಸಿಕೊಂಡು ಈ ಒಂದು ಸಭೆಯಲ್ಲಿ ಮಹಿಳೆಯರ ಸಾಧನೆಯನ್ನು ಗುರುತಿಸಬೇಕು. ಅದರ ಜೊತೆಯಲ್ಲಿ ಪಕ್ಷದ ಸಂಘಟನೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನನ್ನ ಆತ್ಮೀಯರು, ನನ್ನ ರಾಜಕೀಯ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ರಮೇಶ್ ಶೆಟ್ ಗೋಲಿಯಾರ್ ಅವರೇ, ಹಿರಿಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರತಕ್ಕಂಥ ದೇವಕಿ ಅಮ್ಮನವರೇ, ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷಿನಿ ಶ್ರೀಮತಿ ಅಮಿತಾ ಅಶ್ವಿನ್ ಅವರೇ, ಹಿರಿಯರು, ನಮಗೆಲ್ಲರೂ ಕೂಡ ಮಾರ್ಗದರ್ಶಕರು. ಯಾಕೆಂತ ಹೇಳಿದರೆ ನನಗೆ ಮಾರ್ಗದರ್ಶಕರು ಅಂತ ನಾನು ಫಸ್ಟ್ ಆಗಿ ಹೇಳ್ತಾ ಇದ್ದೇನೆ. 2000ನೇ ಇಸವಿಯಲ್ಲಿ ನಾನು ಪಕ್ಷಕ್ಕೆ ಕಾಂಗ್ರೆಸ್ಗೆ ಸೇರ್ಪಡೆಯಾದಂಥ ಸಂದರ್ಭದಲ್ಲಿ ಆವತ್ತಿನ ದಿನದಲ್ಲಿ 24 ವರ್ಷದ ಹಿಂದೆ ಹಿರಿಯ ಮಹಿಳಾ ನಾಯಕಿಯಾಗಿದ್ದಂಥವ್ರು ಯಾರು ಅಂತ ಹೇಳಿದರೆ ಅದು ದಮಯಂತಕ್ಕನವರೇ. ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆಯಾಗಿ ಮಹಿಳೆಯರು ಕೂಡ ಒಂದು ನಗರಸಭೆಯ ಅಧ್ಯಕ್ಷಿನಿ ಆಗಬಹುದು ಅನ್ನುವಂಥ ಆ ಒಂದು ನಿದರ್ಶನವನ್ನು ತೋರಿಸಿದಂಥ 4ನೇ ಮಹಿಳೆ ಅಂತ ಹೇಳಿದರೆ ಅದು ಶಶಿಕಲಕ್ಕನವರೇ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನನ್ನ ರಾಜಕೀಯ ಜೀವನದಲ್ಲಿ ನಾನೇನಾದರೂ ಕೆರೆಬೇಲ್ ಕ್ಷೇತ್ರದಲ್ಲಿ 2001-2ರಲ್ಲಿ ಚುನಾವಣೆಗೆ ನಿಂತಾಗ ನನಗೆ ಬೆನ್ನಿಗೆ ಬೆನ್ನು ಕೊಟ್ಟು ನನ್ನ ಜೊತೆಯಲ್ಲಿ ಮಹಿಳೆಯರು 3 ಇದ್ದಾಗ ಆ ಮಹಿಳೆ ಒಬ್ಬರು ಯಾರು ಅಂತ ಹೇಳಿದರೆ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಡೇಜಿ ಅವರೇ, ಅದೇ ರೀತಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ. ಬಹಳಷ್ಟು ಸಂತೋಷ ಏನು ಅಂತ ಹೇಳಿದರೆ ಸನ್ಮಾನ್ಯ UT ಖಾದರ್ ಅವರು ಯಾವಾಗ ಕಾಲೇಜು ಜೀವನವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಒಟ್ಟೊಟ್ಟಿಗೆ ಹೋದಾಗ ಯಾವುದೇ ಸಮಸ್ಯೆಗಳು ಬಂದಾಗ ಅದನ್ನು ಒಟ್ಟೊಟ್ಟಿಗೆ ಆಗಿ ನಾವು ಯಾವ ರೀತಿಯಲ್ಲಿ ನಿವಾರಣೆ ಮಾಡ್ತೇವೆ ಅಥವಾ ಸರಿಪಡಿಸ್ತೇವೆ ಅನ್ನುವಂಥ ಆ ಒಂದು ಗುರುತ್ವವನ್ನು ಕಲಿಸಿಕೊಟ್ಟ ಒಂದು UT ಖಾದರ್. ಆವತ್ತಿನಿಂದ ಇವತ್ತಿನವರೆಗೆ ನಾನು ಯಾವುದೇ ಒಂದು ಪ್ರದೇಶದಲ್ಲಿ ಇವತ್ತು ಪಕ್ಷದಲ್ಲಿ ಉಪಾಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ನಾನಿದ್ದೇನೆ. ನನ್ನ ಒಂದೊಂದು ಚಿಂತನೆ ಏನು ಅಂತ ಹೇಳಿದರೆ ಇವತ್ತು ನಾನಿದ್ದೇನೆ, ಆದರೆ ನಾಳೆ ನಾನು ಇರ್ತೇನೆ ಗೊತ್ತಿಲ್ಲ. ಆದರೆ ಇವತ್ತು ಮಹಿಳೆಯರಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ಇಷ್ಟೇ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ಅಮಿತಾ ಅಶ್ವಿನ್ ಅವರನ್ನು ನಗರ ವ್ಯಾಪ್ತಿಯಲ್ಲಿ ಒಂದು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸಂದರ್ಭ ಬಂದಾಗ ಸನ್ಮಾನ್ಯ UT ಖಾದರ್ ಸಮಾಲೋಚನೆಯನ್ನು ಮಾಡಿ ಹೇಳಿದರು, ಒಂದು ಪೋಸ್ಟನ್ನು ಕೊಟ್ಟರೆ ನಿಭಾಯಿಸತಕ್ಕಂಥ ಶಕ್ತಿ ಇರಬೇಕು ಅಂತೇಳಿ. ಹಾಗಂತೇಳಿ ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಇದೆ. ಹಾಗಾಗಿ ಇವತ್ತು ನಾನು ಅಮಿತಾರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಇನ್ನು ಮುಂದೆಯೂ ಕೂಡ ನಾನು ಹೇಳ್ತಾ ಇದ್ದೇನೆ, ಯಾರೇ ಅಧ್ಯಕ್ಷರಾಗಲಿ
ನಮ್ಮ ಸಹಕಾರ ಸಂಪೂರ್ಣವಾಗಿ ಇರ್ತದೆ. ನಾವು ಯಾವತ್ತೂ ಕೂಡ ಇಷ್ಟನ್ನೇ ಬಯಸ್ತಾ ಇದ್ದೇನೆ, ಮಹಿಳೆ ಯಾವತ್ತೂ ಕೂಡ ಅಬಲೆ ಅಲ್ಲ. ಮಹಿಳೆ ಶಕ್ತಿವಂತಲು. ಒಂದು ಅರ್ಥ ಮಾಡಿಕೊಳ್ಬೇಕು, ಒಂದು ಪಕ್ಷಕ್ಕೆ ಸೇರುವಾಗ ಜಾತ್ಯತೀತ ನಿಲುವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಆ ಮುಖಾಂತರ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡಾಗ ನಾವಿಷ್ಟೇ ಆಲೋಚನೆ ಮಾಡಬೇಕು, ಜಾತಿ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಹಿಂದೂ ಇರ್ಬೋದು, ಕ್ರೈಸ್ತರಿರ್ಬೋದು, ಮುಸಲ್ಮಾನರು ಇರ್ಬೋದು, ಆದರೆ ಮಹಿಳೆಯ ಶಕ್ತಿ ಎಲ್ಲರೂ ಕೂಡ ಸಮಾನರು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಅನ್ನು ಸೇರಿ ಕಾಂಗ್ರೆಸ್ನ ಜೊತೆಯಲ್ಲಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ನಾಟ್ ಎ ಪಾರ್ಟಿ, ಇಟ್ ಈಸ್ ಎ ಗುಂಪು. ಕಾಂಗ್ರೆಸ್ ಅಂತ ಹೇಳಿದ್ರು ಗುಂಪು. ಆವತ್ತು ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯ ಸಿಗಬೇಕು ಅಂದಾಗ ಕಾಂಗ್ರೆಸ್ ಅನ್ನಂತ ಹೆಸರನ್ನ ಇಟ್ಟರು. ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಂಗ್ರೆಸ್? ಜನಸಮೂಹ ಅನ್ನುವಂಥ ವಿಚಾರ. ಆದರೆ ನಾವೆಲ್ಲರೂ ಕೂಡ ಸೇರಿದಾಗ ಅದರಲ್ಲಿ ಜಾತಿ ಬರೋದಿಲ್ಲ, ಯಾರೂ ಬರೋದಿಲ್ಲ. ಆದರೆ ಮಹಿಳಾ ದಿನಾಚರಣೆ ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ, ಮಹಿಳೆಯರು ಮುಂದೆ ಬರಬೇಕು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ರಾಜಕೀಯ ಜೀವನವನ್ನು ಬೆಳೆಸಬೇಕು ಅನ್ನುವಂಥಲ್ಲಿ ಜವಾಹರ್ಲಾಲ್ ಪಂಡಿತ್ರವರ ಕಾರಣದಿಂದ ಬಂದಾಗ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆದರು. ಪ್ರಧಾನಿಯಾಗಿ ಉಕ್ಕಿನ ಮಹಿಳೆ ದುರ್ಗೆ ಅಂತೇಳಿ ಒಂದು ಮಾತನ್ನ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಹೇಳಿದರು. ಆವತ್ತು ಇಂದಿರಾ ಗಾಂಧಿ ಅವರನ್ನು ಇವತ್ತು ಅಷ್ಟೊಂದು ಪವಿತ್ರವಾದ ಶಬ್ದದಿಂದ ಕರೆಯಬೇಕು ಅಂತ ಹೇಳಿದ್ರೆ ಅವರು ಕೂಡ ಮಹಿಳೆ. ಎಲ್ಲರಿಗೂ ಕೂಡ ಅವಕಾಶ ಇದೆ, ಎಲ್ಲರಿಗೂ ಕೂಡ ಅವಕಾಶ ಇದೆ. ದಯವಿಟ್ಟು ಯಾರು ಕೂಡ ಪಕ್ಷದ ಮೇಲೆ ಪ್ರೀತಿಯನ್ನು ಇಟ್ಕೊಳ್ಳಿ. ಪಕ್ಷದಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡು ಮುಂದೆ ಬಂದಾಗ ಒಂದು ದಿನ ಖಂಡಿತವಾಗಿಯೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ. ಯಾರೂ ಕೂಡ ಯಾವತ್ತೂ ಕೂಡ ಒಬ್ಬೊಬ್ಬರ ಟ್ಯಾಲೆಂಟ್ ಒಬ್ಬೊಬ್ಬರಿಗೆ ಇರ್ತಾರೆ. ಇವತ್ತು ನಾವು ಸನ್ಮಾನ ಮಾಡಿದವರನ್ನು ನೋಡ್ತಾ ಇದ್ದೇವೆ. ಯಾವುದು? ಒಬ್ಬರು ಉಪ್ಪಿನಕಾಯಿ ವ್ಯಾಪಾರ ಮಾಡುವವರು, ಇನ್ನೊಬ್ಬರು ನಮ್ಮ ಡೇಜಿಯವರು. ಎಲ್ಲವೂ ಕೂಡ ಏನು ಅಂತ ಹೇಳಿದ್ರೆ ನಮಗೆ ಸಮಯ ಬಂದಾಗ ಏನಾಗಬೇಕು ಅದಾಗುತ್ತೆ, ಹಾಗೆ ಆಗುತ್ತೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯುಟಿಕಾದ ಸ್ಪೀಕರ್ ಆಗ್ತಾರೆ ಅಂತ ಹೇಳಿ. ಯೋಗ ಇತ್ತು, ಯೋಗ್ಯತೆ ಇದೆ. ಭವಿಷ್ಯದ ದಿನದಲ್ಲಿ ಮೋಹಂತಿ ಮೇಡಮ್ ಕೂಡ ಮುಂದೆ ನಗರಸಭೆ ಅಧ್ಯಕ್ಷರಾಗಬಹುದು. ಹಿರಿಯರು, ನಾನು ಸಣ್ಣನಿಂದ ನೋಡಿದ್ದೆ. ನಾಳೆ ಹೇಮಾ ಅವರು ಕೂಡ ಏನಾದರೂ ಒಂದು ಸ್ಥಾನಮಾನವನ್ನು ಪಡೆಯಬಹುದು. ನಮ್ಮ ಸರಸ್ವತಕ್ಕೆ ಇದ್ದಾರೆ ಕೆರೆಬೆಲ್ನವರು. ನಾನು ಕೂಡ ಹೇಳ್ತಾ ಇದ್ದೇನೆ, ನನಗೆ ಯಾವತ್ತೂ ಕೂಡ ನಾನು ಅಧಿಕಾರಕ್ಕೆ ಹೋಗಿ ಪಕ್ಷದಲ್ಲಿಲ್ಲ. ಐ ಆಮ್ ವೆರಿ ಸೀರಿಯಸ್. ನಾನು ಹೇಳ್ತಾ ಇದ್ದೇನೆ, ಯಾವುದೇ ಅಧಿಕಾರಕ್ಕೆ ಹೋಗಿ ದಿನೇಶ್ ರೈ ಪಕ್ಷದಲ್ಲಿಲ್ಲ. ಪಕ್ಷ ಕಟ್ಟಬೇಕು ಅನ್ನುವಂಥ ಕಾರಣಕ್ಕಾಗಿ ಪಕ್ಷದ ನಾಲ್ಕು ಗೋಡೆ ಒಳಗಡೆ ಮಾತಾಡುವುದಲ್ಲ. ದಿನೇಶ್ ರೈ ಪಕ್ಷಕ್ಕೋಸ್ಕರವಾಗಿ ಸಾರ್ವಜನಿಕವಾಗಿ ಎಲ್ಲರನ್ನೂ ಎದುರು ಹಾಕಿಕೊಂಡು ಮಾತಾಡ್ತಾನೆ. ಯಾವತ್ತೂ ಸ್ಫೂರ್ತಿಯಾಗಿ ಇರ್ತೇನೆ. ಅಧಿಕಾರ ದಿನೇಶ್ ರೈಗೆ ಅಗತ್ಯನೇ ಇಲ್ಲ. ಐ ಡೋಂಟ್ ಎನಿ ಪೋಸ್ಟ್, ಬಟ್ ಐ ವಾಂಟ್ ಕಾಂಗ್ರೆಸ್. ದಮಯಂತಕ್ಕನವರಿಗೆ ಗೊತ್ತಿರ್ಬೋದು ನನ್ನ ನೋವು. 2 ಸಲ ಪುರಸಭೆಯಲ್ಲಿ ಅಧ್ಯಕ್ಷನಾಗ್ತಿದ್ದೆ ನಾನು. ಇಲ್ಲ ಸ್ವಾಮಿ, ಇವತ್ತು ಕೂಡ ಕಾಂಗ್ರೆಸ್, ಮುಂದೇನು ಕಾಂಗ್ರೆಸ್, ನನ್ನ ಜೀವ ಇರುವವರೆಗೆ ನಾನು ಕಾಂಗ್ರೆಸ್. ಆದರೆ ಮಹಿಳೆಯರಲ್ಲಿ ವಿನಂತಿ ಇಷ್ಟೇ, ಏನೋ ಭಿನ್ನಾಭಿಪ್ರಾಯಗಳು ಇರ್ತದೆ. ಪ್ರತಿಭರ ಹತ್ರ ಹೇಮ ಅವರಿಗೆ ಇರ್ಬೋದು, ಹೇಮ ಅವರ ಹತ್ರ ಅಮಿತನಿಗೆ ಇರ್ಬೋದು, ಅಮಿತವ್ರ ಹತ್ರ ಲಿಡ್ದನಿಗೆ ಇರ್ಬೋದು, ಏನೇ ಇರ್ಬೋದು. ಯಾವಾಗ ಭಿನ್ನಾಭಿಪ್ರಾಯ ಇಲ್ಲವೋ ಒಂದು ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನಾಭಿಪ್ರಾಯಗಳು ಇದ್ದಾಗ ಚರ್ಚೆಗಳಾಗಿ ಸರ್ವಮತದ ಒಂದು ತೀರ್ಮಾನ ಬಂದ್ರೆ ಅದೇ ಒಂದು ಅಭಿಪ್ರಾಯ, ಅದೇ ಕಾಂಗ್ರೆಸ್ನ ತೀರ್ಮಾನ ಅನ್ನುವಂಥ ಮಾತನ್ನು ಹೇಳುತ್ತಾ ನಾನು ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಅಮಿತಾರವರೇ, ನಿಮ್ಮ ಒಂದು ಕೆಲಸ ಪಕ್ಷದ ಒಬ್ಬ ಉಪಾಧ್ಯಕ್ಷನಾಗಿ ಪಕ್ಷ ಸಂಘಟನೆಗೆ 20 ವರ್ಷಗಳವರೆಗೆ ನಾನು ಶ್ರಮಿಸಿ ರಾತ್ರಿ ಹಗಲು 14 ಗ್ರಾಮಗಳಲ್ಲಿ ತಿರುಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು. ಜಾತ್ಯತೀತವಾಗಿ ದೇಶ ಇರತಕ್ಕಂಥ ಸಂವಿಧಾನದ ಪ್ರಕಾರ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನಾನು ಅನೇಕ ಬಿಜೆಪಿಯ ಬಜರಂಗ ದಳ, ಹಿಂದೂ ಸೇನೆ, ಅದು ಇದು ಅನ್ನುವಂಥ ಸಂಘಟನೆಯವರ ಎಷ್ಟೋ ಬೆದರಿಕೆಗಳನ್ನ ಎದುರಿಸಿಕೊಂಡು ಇವತ್ತು ಪಕ್ಷದಲ್ಲಿದ್ದೇನೆ, ಪಕ್ಷಕ್ಕಾಗಿದ್ದೇನೆ. ಯಾರಿಗೂ ಕೂಡ ನಾನು ಪಕ್ಷ ವಿರೋಧ ಮಾಡಿದ್ರೆ ಐ ಆಮ್ ನಾಟ್ ಗಿವಿಂಗ್ ಎನಿ ಸಪೋರ್ಟ್ ಟು ದೆಮ್ ಆ್ಯಂಡ್ ಐ ವಾಂಟ್ ಟು ಟೇಕ್ ಆಕ್ಷನ್. ಇದು ನಂದು ಪಾಲಿಸಿ. ಯಾವುದೇ ಕಾರಣಕ್ಕಾಗಿ ಪಕ್ಷದ ಯಾವುದೇ ಸಂಘಟನೆಗೆ ನಿಮ್ಮ ಯಾವುದೇ ಕೆಲಸ ಮಾಡಿದ್ರೆ ನನ್ನ ಸಹಕಾರ ಇದ್ದೇ ಇರುತ್ತದೆ. ಅಮಿತಾ ಅವರೇ, ಒನ್ ಮೋರ್ ಐ ವಾಂಟ್ ಟು ಸೇ ಥ್ಯಾಂಕ್ ಟು ಯು
ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಹಂಚಿಕೊಂಡಂತಹ ನಮ್ಮ ಉಪಾಧ್ಯಕ್ಷರಾದಂತಹ ದಿನೇಶ್ ರೈ ಸರ್ ಅವರೇ ವಂದನೆಗಳು. ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ಆಶ್ರಯದಲ್ಲಿ ಇವತ್ತು ಉಳ್ಳಾಳ ನಗರ ಮಹಿಳಾ ಸಮಿತಿಯ ವತಿಯಿಂದ ನಡೆಯತಕ್ಕಂಥ ವಿಶ್ವ ಮಹಿಳೆಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದಂಥ ನಗರ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಅಮಿತಾ ಅಶ್ವಿನ್ ರವರೇ, ಬ್ಲಾಕಿನ ಉಪಾಧ್ಯಕ್ಷರಾದ ದಿನೇಶ್ ರೈ ಅವರೇ, ನಮ್ಮ ಮಾಜಿ ಮಹಿಳಾ ಅಧ್ಯಕ್ಷರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸದಸ್ಯ ದೇವಕಿ ಉಳ್ಳಾಳ್ರವರೇ, ಸಿ ಅವರೇ, ಅದೇ ರೀತಿ ನಮ್ಮ ಉಳ್ಳಾಳ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಾಕರವರೇ, ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ನ ಮಹಿಳೆಯಾದಂಥ ಶ್ರೀಮತಿ ದಮಯಂತಿರವರೇ, ಅದೇ ರೀತಿ ಎಲ್ಲ ವಾರ್ಡ್ಗಳ ಅಧ್ಯಕ್ಷರುಗಳೇ ಸೇರಿದಂತೆ ಎಲ್ಲ ಮಹಿಳಾ ನಾಯಕರುಗಳೇ, ಇವತ್ತು ಭಾಳ ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಒಂದು ಸ್ವಂತ ಕಟ್ಟಡದಲ್ಲಿ ಕೆಲಸ ಮಾಡಿದಾಗ ಇವತ್ತು ಈ ಸ್ವಂತ ಕಟ್ಟಡ ಇದ್ದ ಕಾರಣ ಇಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ನನ್ನನ್ನು ಯುಟಿಕಾದರು ಸಸ್ಯತ್ರಲ್ಲಿ ಬ್ರಹ್ಮಕಲಶ ಇದೆ, ನೀವು ಬನ್ನಿ ನಾವು ಒಟ್ಟಿಗೆ ಹೋಗುವ ಅಂತೇಳಿ ಹೇಳಿದರು. ಆಗ ನಾನು ಹೇಳಿದೆ, ನಮ್ಮ ಅಮಿತರವರ ಇವತ್ತು ಹಾಗಾದರೆ ಬೇಡ ನಿಲ್ಲಿ ಅಂತ ಹೇಳಿದ್ರು. ಸದಸ್ಯರು ಅಲ್ಲಿ ಹೋಗಿದ್ದಾರೆ, ನಾನು ಬಾಕಿ ಆಗಿದ್ದೇನೆ. ಯಾಕಂತೇಳಿ ನಿಮ್ಮ ಮೇಲೆ ಇದ್ದ ಪ್ರೀತಿಯಿಂದಾಗಿ, ಕಾಂಗ್ರೆಸ್ ಪಕ್ಷದ ಮೇಲಿದ್ದ ಪ್ರೀತಿಯಾಗಿ ನಾನು ಅಲ್ಲಿ ಹೋಗುವುದು ಇಲ್ಲಿ ಇದ್ದೇನೆ. ಭಾಳ ಸಂತೋಷವಾದ. ಯಾಕಂತ ಹೇಳಿದ್ರೆ ಅಮಿತರವರಿಗೆ ನಮ್ಮ ಉಳ್ಳಾಳ ನಗರದ ಮಹಿಳಾ ಅಧ್ಯಕ್ಷನಿಗೆ ಕೊಟ್ಟ ನಂತರ ಸುಮಾರು 200 ಜನ ಸದಸ್ಯರನ್ನು ಅವರು ಇಡೀ 31 ವಾರ್ಡ್ಗಳಲ್ಲಿ ಸುಮಾರು 200 ಜನ ಸದಸ್ಯರನ್ನು ಸೇರಿಸಿದ್ದಾರೆ. ಭಾಳ ಸಂತೋಷ. ಯಾಕಂದರೆ ಮೊದಲು ಸೇರಿಸಿಲ್ಲ ಅಂತಲ್ಲ, ಮೊದಲೊಂದು ಮಾಡಿಬಿಡ್ತಾರ ಇದ್ದರು, ಒಂದು ಮಹಿಳಾ ಅಧ್ಯಕ್ಷ ಅಂತ ಮಾಡ್ತಿದ್ರು, ಮತ್ತು ಅದು ಏನು ಅಷ್ಟು ಪ್ರಗತಿ ಕೊಡಲಿಲ್ಲ. ಇವಾಗ ಇಡೀ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಹಿಳಾ ಕಾಂಗ್ರೆಸ್ನ ಪ್ರತಿ ಗ್ರಾಮದಲ್ಲಿ ಕೂಡ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಕೆಲಸ ಕಾರ್ಯಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ ಕಾರ್ಯಕ್ರಮ ಕೂಡ ಯಾಕೆ ಕಾರ್ಯಕ್ರಮ ಮಾಡಬೇಕಂತ ಹೇಳಿದರೆ, ಮಹಿಳೆಯರೆಲ್ಲ ಇವತ್ತು ಒಗ್ಗಟ್ಟಾಗಬೇಕು, ಒಂದು ದಿವಸ ನೀವೆಲ್ಲ ಸೇರಬೇಕು, ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಹಂಚಿಕೊಳ್ಬೇಕು. ಆಗ ನಿಜವಾಗಿ ನಿಮಗೆ ಖುಷಿ ಆಗ್ತದೆ. ಮನೆಯಲ್ಲಿ ಒಬ್ಬರು ಇದ್ದುಕೊಂಡು ಆ ಕೆಲಸವನ್ನು ಮಾಡ್ಕೊಂಡು ದಿನ ಅದೇ ಕೆಲಸ, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಅದೇ ಕೆಲಸ ಮಾಡಿ ಅಷ್ಟು ಬೇಸರ ಇರ್ತದೆ. ಆದರೆ ಒಂದು ದಿವಸ ನೀವೆಲ್ಲ ಒಂದು ಕುಟುಂಬದಾಗಿ ಸೇರಿದಾಗ ಖುಷಿ ಇರ್ತದೆ. ನಾನು ಕೂಡ ಅನಿರೀಕ್ಷಿತವಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬಂದವ. ಯಾಕಂತ ಹೇಳಿದ್ರೆ ನಾನು ಡಿಗ್ರಿ ಆಗಿ ನನ್ನನ್ನು ಬಾಂಬೆಯಲ್ಲಿ ನಾನು ಶರದ್ ಪವಾರ್ ಇರುವಾಗ ಇಂಡಿಯನ್ ಆಯಿಲ್ ಕಾರ್ಪೊರೇಟ್ ಸರ್ಕಾರಿ ಸಂಸ್ಥೆಗೆ ನಾನು ಅಲ್ಲಿ ಕೆಲಸ ಮಾಡಿದ್ದೆ. 2 ವರ್ಷ ಸರ್ಕಾರಿ ಕೆಲಸದಲ್ಲಿ ದುಡಿದಿದ್ದೆ. ನಂತರ ನನ್ನ ತಂದೆಯವರು ಫರೀದ್ರವರ ಅತ್ಯಂತ ಮಿತ್ರರವರು. ಒಂದು 4-5 ಗ್ರಾಮಗಳನ್ನು ಆವತ್ತಿನ ಕಾಲದಲ್ಲಿ ಚುನಾವಣೆ ಬಂದಾಗ ನೋಡ್ತಾಯಿದ್ರು. ಆ ಕಾರಣದಿಂದ ನಾನು ಚುನಾವಣೆಗೆ ನಿಲ್ಲಬೇಕೆಂಬ ದೃಷ್ಟಿಯಿಂದ ಪುನಃ ಸರ್ಕಾರಿ ಕೆಲಸ ಬಿಟ್ಟು ನಾನು ಮಂಡಲ ಪಂಚಾಯತ್ ಅಂತೇಳಿ ಯಾವ ಸಿಂಬಲಲ್ಲಿ ಓಟಾಗಿ ಬಂದ ಆ ಮಂಡಲ ಪಂಚಾಯತ್ ಚುನಾವಣೆ ನಿಂತು ವಿಜಯಾಗಿ ಪಾವೂರು ಮಂಡಲದ ಸದಸ್ಯನಾಗಿ, ಅದ ನಂತರ ನಾನು ರಾಜಕೀಯದಲ್ಲಿ ತುಂಬ ಇಂಟೆಲಿಜೆಂಟಾಗಿ ಕೆಲಸ ಮಾಡಿಕೊಂಡು ಬಂದ ನಂತರ ಕಡೆಗೆ ಎಲ್ಲ ನಿಗಮಗಳನ್ನು ಮಾಡಿ, ಸಣ್ಣ ನಿಗಮಗಳನ್ನು, ನೀವು ಕೆಲವರು ಹೇಳ್ತಾರೆ ನಮಗೆ ಅದರಲ್ಲಿ ಅನುದಾನ ಇಲ್ಲ, ಅದಿಲ್ಲ, ಆದರೆ ಅಂಥದ್ದನ್ನೆಲ್ಲ ವಹಿಸಿಕೊಂಡು ಇವತ್ತು ಬ್ಲಾಕಿನ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಅಧ್ಯಕ್ಷರಾದ ನನಗೆ ಖುಷಿ ಇದೆ. ಯಾಕಂತ ಹೇಳಿದರೆ ಎಲ್ಲ ಗ್ರಾಮದಲ್ಲಿ ಕೂಡ ಒಳ್ಳೊಳ್ಳೆಯ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಇವತ್ತು ನೀವೆಲ್ಲ ಸೇರಿ ದೊಡ್ಡ ಸೇರಿ ಉನ್ಮತ್ತದಿಂದ ಕೆಲಸ ಮಾಡ್ತಿದ್ದೀರಿ. ಉಳ್ಳಾಳ ನಗರ ವ್ಯಾಪ್ತಿಯಲ್ಲಿ ಏನೇ ಒಂದು ಯುಟಿಕಾದರವರು ಹೇಳಿದರೂ ಕೂಡ, ಅವ್ರು ಏನು ಕೆಲಸ ಹೇಳಿದ್ರು ಕೂಡ, ಅವರ ಶಂಕುಸ್ಥಾಪನೆ ಇರಲಿ, ಅವರ ಮೀಟಿಂಗ್ ಇರಲಿ, ಏನಿರಲಿ ಕೊಡಿ, ನೀವೊಂದು ಫೋನ್ ಕರೆಗೆ ನೀವೆಲ್ಲ ಒಂದಾಗ್ತಾ ಇದ್ದೀರಿ, ಸೇರ್ತಾ ಇದ್ದೀರಿ, ಭಾಳಷ್ಟು ಖುಷಿ. ಇವತ್ತು ನಿನ್ನೆ ಭಟ್ನಗರದಲ್ಲಿ ಒಬ್ಬರು ದೂರ ನಿಂತು ಮಾತಾಡ್ತಾ ಇದ್ದರು. ಒಂದು ಕಾಂಗ್ರೆಸ್ಸಿನ ಒಂದು ಶಂಕುಸ್ಥಾಪನೆ ಸಮಾರಂಭಕ್ಕೆ ಇಷ್ಟು ಮಹಿಳೆಯರು ಕೂಡ ಬರ್ತಾರೆ, ಇಷ್ಟು ಜನ ಸೇರಿಸ್ತಾರೆ, ಇದು BJPಯಿಂದ ಕೂಡ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಒಬ್ಬರು ನಿನ್ನೆ ಮಾತಾಡ್ತಾ ಇದ್ದಾರೆ. ಆಗ ನಮಗೆ ಖುಷಿ ಆಗ್ತದೆ. ಯಾಕಂತೇಳಿ ಇಷ್ಟು ಜನ ನೀವು ಬಂದ ಕಾರಣ, ನಮ್ಮಿಂದ ಅಲ್ಲ, ನಮ್ಮ ಒಬ್ಬರಿಂದ ಅಲ್ಲ, ಕೇವಲ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡಿದಲ್ಲ, ನಿಮ್ಮೆಲ್ಲರ ಸಹಕಾರ, ನೀವೆಲ್ಲ ಬಂದಾಗ ಆ ಯುಟಿಕಾದರವರ ಸೇವೆ, ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಅವರು ಎಲ್ಲರಿಗೆ ಎಂಥ ಕೆಲಸ ಹೇಳಿದ್ರು ಕೂಡ ಪ್ರತಿಯೊಂದು ಅವ್ರು ಬಂದ ನಂತರ ಪ್ರತಿ ಕಡೆ ತನಕ ಯಾರ ಕೆಲಸ ಆಗೋದನ್ನು ಮಾಡಿ ಆನಂತರ ಮುಂದಿನ ಪ್ರಯಾಣವನ್ನು ಮಾಡೋದಲ್ಲದೆ ಅಷ್ಟು ಸುಲಭದಲ್ಲಿ ಅವರು ಯಾರನ್ನು ಬಿಡೋದಿಲ್ಲ. ಯಾಕಂದ್ರೆ ನಾವು ಕೂಡ ಹೇಳುವಾಗ ಅರ್ಜೆಂಟ್ ಇಲ್ಲ, ಅರ್ಜೆಂಟ್ ಇಲ್ಲ, ನಾನು ಕಾರ್ಯಕರ್ತರ ಹತ್ರ ಮಾತಾಡಿಯೇ
ಮುಗಿಸ್ಬೇಕಂತ ಹೇಳ್ತಾರೆ. ಅಷ್ಟು ಕೆಲಸ ಮಾಡಿದ್ದಾರೆ. ಈಗೇನಾಗಿದೆ ಅಂತ ನಿಮಗೆ ಅವರು ಸ್ಪೀಕರ್ ಆದ ಕಾರಣ ಸ್ವಲ್ಪ ಹತ್ತಿರದಲ್ಲಿ ಸಭೆಗೆ ಸಮಾರಂಭದಲ್ಲಿ ಬರಲಿಕ್ಕೆ ಇನ್ನು ಒಂದು ತಿಂಗಳ ನಂತರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಬರ್ತಾರೆ. ನಿಮ್ಮೆಲ್ಲ ಹತ್ತಿರ ಆಗ್ತೀರಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಪಕ್ಷದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಈಗ ಅವರಿಗೆ ಪಕ್ಷದ ಕೆಲಸ ಮಾಡಲಿಕ್ಕೆ ಕಷ್ಟ ಅಂತ ತಿಳ್ಕೊಂಡು ಸಭಾಧ್ಯಕ್ಷರಾದ ಕಾರಣ ಪಕ್ಷದ ಕೆಲಸ ಮಾಡಲಿಕ್ಕೆ ಕಷ್ಟ. ಆದರೆ ಪಕ್ಷದ ಕೆಲಸ ಮಾಡಿದರೂ ಕೂಡ ನಮ್ಮ ಇಡೀ ಗ್ರಾಮದ ಏನೇನೆಲ್ಲ ಕೆಲಸ ಆಗಿದೆ ಅಷ್ಟು ಅನುದಾನ, ಸುಮಾರು 2,000 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ಸಭಾಧ್ಯಕ್ಷರಾದ ಕಾರಣ ಎಲ್ಲ ಇಲಾಖೆಗಳ ಮಂತ್ರಿಗಳಿಂದ ಹಣವನ್ನು ತಂದು ಎಲ್ಲ ಕಡೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಕಡೆ ಕೆಲಸ ಕಾರ್ಯಗಳು ಭಾಳ ಬರೆದ ಸಾಕು. ಯಾಕಂದರೆ ಮುಖ್ಯಮಂತ್ರಿಗಳು ಅಷ್ಟು ಅನುದಾನ ಗ್ರಾಮಾಂತರ ಪ್ರದೇಶ ರಸ್ತೆಗಳಿಗೆ ಕೊಟ್ಟಿದ್ದಾರೆ. ಗ್ರಾಮಾಂತರ ಪ್ರದೇಶ ರಸ್ತೆಗಳಿಗೆ ಮಾತ್ರ ಅಂತೇಳಿ ಕೊಟ್ಟ ಕಾರಣ ಸೋಮೇಶ್ವರ, ಉಳ್ಳಾಳ, ಕೋಟೆಕಾರಿಗೆ ಇಡಲಿಕ್ಕೆ ಆಗೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ರಸ್ತೆಗಳಿಗೆ ಗ್ರಾಮಾಂತರ ಪ್ರದೇಶಕ್ಕೆ ಇವತ್ತು ಅನುದಾನ ಬಂದಿದೆ. ಅದೇ ರೀತಿ ಇನ್ನು ನೆಕ್ಸ್ಟ್ ನಗರಸಭೆಗಳಿಗೆ, ನಗರ ಪಂಚಾಯತ್ಗಳಿಗೆ ಕೂಡ ಅನುದಾನ ಬರ್ತದೆ. ಆ ಕೂಡ ಎಲ್ಲ ಸಣ್ಣ ಈಗ ನಾನು ಹೇಳಿದರೆ ಸಣ್ಣ ರಸ್ತೆಯಿಂದಾಗಿ ತೊಂದರೆಗಳು ಆಗಿದೆ ಅಂತ ಯೂಟಿಗಾದರೂ ಎಲ್ಲ ಕೆಲಸವನ್ನು ಮಾಡಿದೆ. ಅವರ ಮೇಲೆ ಪ್ರೀತಿ ಇಟ್ಟು ನೀವೆಲ್ಲ ಇವತ್ತು ಬಂದಿದ್ದೀರಿ, ಭಾಳ ಸಂತೋಷ. ಇವತ್ತು ಮಹಿಳೆಗೆ ಎಲ್ಲವನ್ನು ಸಾಧಿಸಿದರೆ ನಮ್ಮ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಒಬ್ಬ ಸಮರ್ಥ ಮಹಿಳೆ ನಮ್ಮ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದರು. ಆದ್ದರಿಂದ ಅದು ಮಹಿಳೆಗೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅಂತೇಳಿಕೊಂಡು ನಮಗೆ ಅದನ್ನು ನೋಡಿ ಕಲಿಬೇಕಾಗ್ತದೆ. ಇವತ್ತು ರಾಷ್ಟ್ರಪತಿಯವರು ಕೂಡ ಮಹಿಳೆಯರಾಗಿದ್ದಾರೆ. ಇನ್ನು ಚುನಾವಣೆ ಬಂದಾಗ ಕೂಡ ಇನ್ನು ನಗರಸಭೆ ಚುನಾವಣೆಯಲ್ಲಿ 38 ಸೀಟ್ ಇದ್ದರೆ 19 ಸೀಟು 31 ಈಗ ಜಾಸ್ತಿ ಆಗ್ತದೆ, 38 ತನಕ ಬರ್ತದೆ. 38 ಬಂದರೆ 19 ಸ್ಥಾನವನ್ನು ಮಹಿಳೆಯರಿಗೆ ನಾವು ಕೊಡಬೇಕಾಗ್ತದೆ. ಅದು ಕೂಡ ನಾವು ಹುಡುಕಬೇಕು ಈಗ ಎಲ್ಲೆಲ್ಲಿ ಮಹಿಳೆಯರಿದ್ದಲ್ಲಿ. ಆದ್ದರಿಂದ ಆದಷ್ಟು ಹೆಚ್ಚಿನ ಮಹಿಳೆಯರು ನಮಗೆ ಪಕ್ಷಕ್ಕೆ ಬರಬೇಕು, ಕೆಲಸ ಮಾಡಬೇಕು ಅಂತ ನನ್ನ ವಿನಂತಿಯನ್ನು ಕೂಡ ನಾನು ಹೇಳ್ತೇನೆ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಮಹಿಳೆಯರಿಗೆ ಸಿಗುವುದೇ ಇಲ್ಲ ಮಹಿಳೆಯರು. ಆದರೆ ಈಗ ಅಲ್ಲಿಗೆಲ್ಲ ಎಲ್ಲ ಕಡೆ ಕೂಡ ಈಗ ನಗರದಲ್ಲಿ ಇಷ್ಟು ಜನ ನೀವು ಸೇರಿ ದೊಡ್ಡ ಸಂಖ್ಯೆ ಸುಮಾರು 200-250 ಜನ ನೀವು ಮಾಡಿದ್ದೀರಿ. ಭಾಳ ಖುಷಿ. ಯಾಕಂದರೆ ಅಮಿತಾರನ್ನು ದೇವಕಕ್ಕನವರು ತಂದು ನಮ್ಮ ಪಕ್ಷಕ್ಕೆ ಯುಟಿಕಾದರ ಪರಿಚಯ ಮಾಡಿಸಿ ನಮ್ಮ ಪಕ್ಷಕ್ಕೆ ಸೇರಿಸಿದ್ರಿಂದ ಅವರನ್ನು ಅಧ್ಯಕ್ಷರನ್ನಾಗಿ, ನಗರದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಅವರು ಸಮರ್ಥವಾಗಿ ಕೆಲಸ ಮಾಡ್ತಾರೆಂಬ ವಿಶ್ವಾಸ ಯುಟಿಕಾದರಿಗಿದೆ. ಆದ್ದರಿಂದ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ಕೆಲವು ಕಡೆ ನಮಗೆ BL2 ಮಾಡುವಾಗ ಕೂಡ ಜನ ಸಿಗುವುದಿಲ್ಲ, ಅಂಥ ಪರಿಸ್ಥಿತಿ ಆಗಿದೆ. ಈಗ ನನಗೆ ಅನುಭವ ಇದೆ. ಹೇಗಂತೇಳಿ ನಾವೆಲ್ಲ 4-5 ಜನ BL2 ಮಾಡುವಾಗ ಒಂದು ವಾರ್ಡಲ್ಲಿ ಜನವೇ ಸಿಗುವುದಿಲ್ಲ, ಅಂಥ ಪರಿಸ್ಥಿತಿ ಆಗಿದೆ. ಹಾಗಾದರೆ ಎಷ್ಟು ಸಂಘಟನೆ ನೀವು ಆಲೋಚನೆ ಮಾಡಿ. ಅಧ್ಯಕ್ಷರಾದಾಗ ಆ ವಾರ್ಡಲ್ಲಿ ಸಂಚರಿಸ್ತಾ ಇದ್ದು ಕೆಲಸ ಮಾಡಬೇಕು. ನಾಮಕಾವಸ್ಥೆಗೆ ಅಧ್ಯಕ್ಷರಾಗಬಾರದು, ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಈಗ ನೋಡಿ, ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಳ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ BL2 ಮಾಡೋದ್ರಲ್ಲಿ ಫಸ್ಟ್ ಬಂದಿದೆ. ಯಾಕಂದರೆ ನನ್ನ ಪ್ರಯತ್ನ ಅಲ್ಲ, ಅಮಿತ್ರವರು, ಜಿಯಾದ್ರವರು, ಮನ್ಸೂರ್ರವರು, ಅದೇ ರೀತಿ ಎಲ್ಲ ವಲಯ ಅಧ್ಯಕ್ಷರುಗಳು, ಗ್ರಾಮಾಧ್ಯಕ್ಷರುಗಳು, ಗ್ರಾಮೀಣ ಮೆಂಬರ್ಗಳು ಸಹಕಾರದಿಂದ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮಗೆ 1ನೇ ಸ್ಥಾನ ಬಂದಿದೆ. ಅದು ಇವರ ಸೇವೆ. ಯಾಕಂತ ಹೇಳಿದ್ರೆ BL2 ಮಾಡುವ ಅಷ್ಟು ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಮೂಡಬಿದೆಯಲ್ಲಿ ಮುಟ್ಲೇ ಇಲ್ಲ, ಸುಳ್ಯದಲ್ಲಿ ಮುಟ್ಲೇ ಇಲ್ಲ, ಬಂಟ್ವಾಳದಲ್ಲಿ ಸ್ವಲ್ಪ ಮಾಡಿದ್ದಾರೆ, ಮಂಗಳೂರಲ್ಲಿ ಸ್ವಲ್ಪ ಮಾಡಿದ್ದಾರೆ. ಇನ್ನು ಅದಕ್ಕೆ ಕಾರ್ಯಾಧ್ಯಕ್ಷರು ಬರ್ತಾರೆ, ಮೇಲೆ ಕೆಳಗೆ ಡಿಸ್ಟಿಕಲ್ಲಿ ಮಾಡ್ತಾರೆ. ಶಾಸಕರನ್ನು ಕೂಡ ಮೇಲೆ ಕೆಳಗೆ ಮಾಡ್ತಾರೆ. ನಮ್ಮ ಶಾಸಕರು ಅದೇ ತಲೆಬಿಸಿತ್ತು ಅವರಿಗೆ, ನಮ್ಮದು ಆಗ್ತದೆ ಇಲ್ಲ. ಆದರೆ ನಮ್ಮಲ್ಲಿ ನಂಬರ್ 1 ನಿನ್ನೆಗೆ ಎಲ್ಲ ಮುಗಿದು ನಂಬರ್ 1 ಸ್ಥಾನದಲ್ಲಿ ನಾವು ಬಂದಿದ್ದೇವೆ. ಯುಟಿಕಾದರಿಗೆ ಯಾವಾಗಲೂ ನಂಬರ್ 1 ಇರ್ತಾರೆ. ಇದರಲ್ಲಿ ಕೂಡ ನಾವು ನಂಬರ್ 1 ಆಗಿದೆ. ನನ್ನ ಪ್ರಯತ್ನ ಅಲ್ಲ, ಇವರೆಲ್ಲ ನಿಮ್ಮ ಅಧ್ಯಕ್ಷರ, ಅದೇ ರೀತಿ ಕೆಲವು ಜನರ, ಮನ್ಸೂರ್ರವರ ಎಲ್ಲ ಪ್ರಯತ್ನದ ಫಲವಾಗಿ ಆ ಒಂದು ಕಾರ್ಯ ಕೂಡ ಆಗಿದೆ. ಇನ್ನು ಒಂದು ನೀವು ಅಗತ್ಯವಾಗಿ ಕೆಲಸ ಮಾಡಬೇಕು. ಇವತ್ತು ಮಹಿಳೆಯರೆಲ್ಲ ಬಂದಿದ್ದೀರಿ, ಈಗ ಮ್ಯಾಪಿಂಗ್ ಆಗ್ತಾ ಇದೆ ಅಗತ್ಯವಾಗಿ. ಯಾಕಂದರೆ ಗಂಡು ಮಕ್ಕಳ ಹೆಸರು ಇರ್ತದೆ. ನೀವು 2002ರಿಂದ ಈಚೆ ಮದುವೆಯಾಗಿ ಬಂದಿದ್ದೀರಾ, ನೀವು ನಿಮ್ಮ ತಾಯಿ ಮನೆಯಿಂದ ತಾಯಿಯ ಇಲ್ಲದೆ ತಂದೆಯ ಆ ನಂಬರನ್ನು ಅಲ್ಲಿ ಅಂಗನವಾಡಿಯಲ್ಲಿ ಕೊಡ್ತಾರೆ. ಅದನ್ನು ಆದಷ್ಟು ಬೇಗ ನಿಮ್ಮ BLOಗೆ ತಂದು ನೀವು ಕೊಡಲೇಬೇಕಾಗ್ತದೆ. ಇಲ್ಲದ್ರೆ ನೆಕ್ಸ್ಟ್ SIR ಸ್ಟಾರ್ಟ್ ಆಗುವಾಗ ನಿಮಗೆ ತುಂಬ ಕಷ್ಟ ಇದೆ. ಇದನ್ನು ನೀವು ಆಲೋಚನೆ ಮಾಡಬೇಕು. ನೀವು ಯಾರೆಲ್ಲ ತರೆದು ಕೊಡಲಿಲ್ಲ, ಆ ಮದುವೆಯಾಗಿ ಬಂದವರು 2002ರ ನಂತರ ಮದುವೆಯಾಗಿ ಬಂದವರು ಕಡ್ಡಾಯವಾಗಿ ನೀವು ತಂದು ಸೇರಿಸಲೇಬೇಕು. ಇಲ್ಲದೆ ನಿಮ್ಮ ಮತ ಇರುವುದಿಲ್ಲ, ನಂತರ ನಿಮ್ಮ ಪೌರತ್ವ ಕೂಡ ಇರುವುದಿಲ್ಲ. ಅದಕ್ಕಾಗಿ ಅದನ್ನು ಕೆಲಸವನ್ನು ಮಾಡಬೇಕು. ಅದರೊಟ್ಟಿಗೆ ಈಗ ನಮ್ಮ ಯುಟಿಕಾದರಿಗೆ ದೊಡ್ಡ ಮಟ್ಟದೊಂದು ಕನಸಿದೆ. ಯಾಕಂತ ಹೇಳಿದ್ರೆ ಉಳ್ಳಾಳ ಅಂತ ಹೇಳಿದ್ರೆ ಅಬ್ಬಕ್ಕನ ನಾಡು. ಅಬ್ಬಕ್ಕನ ನಾಡಿನಲ್ಲಿ ದೊಡ್ಡ ಒಂದು ಭವನವನ್ನು ಸುಮಾರು 8.5
ಕೋಟಿ ರೂಪಾಯಿ ಅನುದಾನದಲ್ಲಿ ಹಬ್ಬಕ್ಕ ಬಲ್ ತೊಕ್ಕೋಟು ಜಂಕ್ಷನಲ್ಲಿ ಕೆಲಸ ಕಾರ್ಯಗಳಾಗ್ತದೆ. ನಿನ್ನೆ ನಮ್ಮ ನಗರಸಭೆಯವರು ಕೂಡ ಅದಕ್ಕೊಂದು ಬೋರ್ವೆಲ್ಗೆ ಹಾಕಲಿಕ್ಕೆ ಅನುಮತಿ ಕೊಟ್ಟು ನೀರಿನ ವ್ಯವಸ್ಥೆ ನಾಳೆಯಿಂದಲ್ಲಿ ಆಗಿ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಆಗ್ತದೆ. ಆವಾಗ ಈ ಒಂದು ಹಬ್ಬಕ್ಕ ನಾಡಲ್ಲಿ ಒಂದು ಹಬ್ಬಕ್ಕ ಮಹಿಳಾ ಹಬ್ಬಕ್ಕ ಸಮಿತಿ ಇರಬೇಕು ಎಂಬ ಅವರ ದೊಡ್ಡ ಒಂದು ಕನಸಿದೆ. ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ವೀರರಾಣಿ ಹಬ್ಬಕ್ಕ ಮಹಿಳಾ ಸಮಿತಿ ಅಂತೇಳಿ ಮಾಡಬೇಕಂತ ಹೇಳಿಕೊಂಡು ಒಂದು ಪ್ರಥಮವಾದಂಥ ಮೀಟಿಂಗನ್ನು ನಾವು ಮೊನ್ನೆ ನೀವೆಲ್ಲ ಇದ್ದು ಮಾಡಿದ್ದೀರಿ. ಸುಮಾರು 200-250 ಜನ ಮಹಿಳೆಯರನ್ನು ನೀವೆಲ್ಲ ಸೇರಿಸಿಕೊಂಡು ಎಲ್ಲ ಮಹಿಳೆಯರು ದಯವಿಟ್ಟು ನಿಮ್ಮ ಯಾರು ಮಹಿಳಾ ಅಧ್ಯಕ್ಷರಿದ್ದಾರೆ ಅವ್ರ ಹತ್ರ ಸೇರಲಿಕ್ಕೆ ಮನಸ್ಸಿದ್ದರೆ ಮಾತ್ರ. ಅದರಲ್ಲಿ ಅಷ್ಟು ಗಡಿಬಿಡಿ ಏನಿಲ್ಲ. ಒಂದು ವರ್ಷದಲ್ಲಿ ಒಂದು ಮಹಿಳಾ ಉತ್ಸವ ಆಗುವಾಗ ಸ್ವಲ್ಪ ಮೀಟಿಂಗ್ಗಳಿರ್ತದೆ, ಮತ್ತೆ ಅಷ್ಟು ಮೀಟಿಂಗ್ಗಳಿರುವುದಿಲ್ಲ. ಆದ್ದರಿಂದ ಯಾರೆಲ್ಲ ಅದಕ್ಕೆ ಖುಷಿ ಉಂಟು ನಿಮಗೆ, ದಯವಿಟ್ಟು ನಿಮ್ಮ ಅಧ್ಯಕ್ಷರ ಹತ್ರ ದೇವಕಕ್ಕನ ಹತ್ರ ಹೆಸರು ಕೊಟ್ಟು ಆದಷ್ಟು ಬೇಗ ಸೇರಿಸಿ. ಅದೇ ರೀತಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಅವರನ್ನೆಲ್ಲ ಸೇರಿಸಿ ಸುಮಾರು 250 ಜನ ಮಹಿಳೆಯರ ತಕ್ಷಣ ಅವರು ಯುಟಿ ಖಾದರ್ ಮೀಟಿಂಗ್ ಕರೀತಾರೆ. ಅದಕ್ಕೆ ಪ್ರೊಸೀಜರ್ ಮತ್ತೆ ಅವರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದರ ನಂತರ ನೀವೇ ಅದನ್ನು ಮಾಡಬೇಕು. ಮತ್ತೆ ಅದನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಪಕ್ಷರಹಿತವಾದಂಥ ಒಂದು ಸಂಘಟನೆ ಅದು. ಈಗ ನಾವು ಸಾಕು ಮಾಡೋದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ಮಹಿಳೆಯರು ವೀರರಾಣಿ ಹಬ್ಬಕ್ಕ ಸಮಿತಿಯಲ್ಲಿ ಇದ್ದುಕೊಂಡು ಅದರ ಅಸ್ತಿತ್ವವನ್ನು ಮಾಡಬೇಕೆಂಬ ದೃಷ್ಟಿಕೋನದಲ್ಲಿ ನಾವು ಹೇಳ್ತಾ ಇದ್ದೇವೆ. ಇದಕ್ಕೆ ಕೌಂಟರ್ ಆಗಿ ಬೇರೆಯವರು ಮಾಡೋದಕ್ಕೆ ಮೊದಲು ನೀವು ದಯವಿಟ್ಟು ಮಾಡಿ ಅಂತ ನನ್ನೊಂದು ಆಸೆ. ಅದೇ ರೀತಿ ನೀವು ಇವತ್ತು ಕಾರ್ಯಕ್ರಮ ಮಾಡಿದ್ದೀರಿ, ತುಂಬ ಖುಷಿ. ಮುಂದಿನ ದಿನದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಉಳ್ಳಾಲ ಬ್ಲಾಕಿನ ನಗರ ಮಹಿಳಾ ಕಾಂಗ್ರೆಸ್ಸಿನ ಒಂದು ದೊಡ್ಡ ಹೆಸರು ಬರುವಂಥ ಆಗಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟು ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರು ನಮ್ಮೊಂದಿಗೆ ಚರ್ಚಿಸಿದ್ದಾರೆ. ಹಾಗೆ ನಾವು ಕಾರ್ಯಕ್ರಮದ ಮುಂದೆ ಹೋಗುವ. ಈಗ ಹೌಸಿಯಲ್ಲಿ ವಿನ್ನರ್ಸ್ ಆದವರು ಫಸ್ಟ್ ಪ್ರೈಸ್ ಜಸಿಂತ ಉಳ್ಳಾಲ ಬೈಲ್ ನಮ್ಮ ಉಪಾಧ್ಯಕ್ಷರು ಕೊಡ್ಬೇಕಂತ ಕೇಳಿಕೊಳ್ತೇನೆ. ನಮ್ಮ ಸೆಕೆಂಡ್ ಪ್ರೈಸ್ ರಕ್ಷಾ ನಮ್ಮ ದೇವಕೆಮ್ಮನವರು ಕೊಡ್ಬೇಕಂತ ಕೇಳಿಕೊಳ್ತೇನೆ. ಹಾಗೆಯೇ ಥರ್ಡ್ ಪ್ರೈಸ್ ಹೆಲ್ಡ್ ಮ್ಯಾಮ್ ಇದೆ. ಯಾರೆಲ್ಲ ಚೇರಲ್ಲಿ ಹಿಂದೆಗಡೆ ಸ್ಟಿಕ್ಕರ್ ಇದೆ ನೋಡ್ಬೇಕು. ಇದೊಂದು ಆಕ್ಟಿವಿಟಿ. ಆಗ ಚೇರ್ ಎಲ್ಲ ನಾನು ಮಿಕ್ಸ್ ಮಾಡಿ ಹಾಕಿದ್ದೆ. ಚೇರ್ ಹೊರಗೆ ಹೋಗಿ ಒಳಗೆ ಬಂತು. ನೀವೇ ತಕೊಂಡು ಬಂದಿದ್ದೀರಾ ನಿಮ್ಮ ಚೇರ್ಸ್ ನೋಡಿ. ಮೆಲ್ಲ 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 ಅಲ್ಲೇ ಅಲ್ಲ ನೀವು ಕೂತ್ಕೊಳ್ಳೋ ನಿಮ್ಮ ಬೆನ್ನ ಹಿಂದೆ ಯಾರ್ದು? ನೇಮ್ ಪಾಯಲ್. ಮತ್ತೆ ಯಾರು 3 ಇರ್ಬೇಕು. ಮಮತಾ ರಾಜ, ಪ್ರತಿಭಾ ಸಾಲಿಯನ್ ಬರ್ರಿ. ಚೇರುಪ್ಪಡ್ ಇನ್ನೊಂದು ಆಗ್ಬೇಕು. ನಮ್ಮ ನಗರದ ಅಧ್ಯಕ್ಷರ ಶಶಿಕಲಾ ಮೇಡಮ್ನವ್ರು ಕೊಡ್ಬೇಕು. ಓಕೆ, ಪಾಯಲ್, ಪ್ರತಿಭಾ ಸಾಲಿಯನ್, ದಾತ್ರಿ ಮತ್ತೆ ಪ್ರತಿಭಾ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. The third prize goes to ಮಮತಾ ರಾಜ್. ಕಾಂಗ್ರೆಸ್ಸಿಗೆ ಇದು ಎಂತ ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಅವರಿಗೊಂದು ನಮ್ಮ ನಗರದ ಕಡೆಯಿಂದ ಒಂದು ಸಣ್ಣ ಸನ್ಮಾನ. ನಾ ಹೆಸರು ಹೇಳ್ತೇನೆ, ಒಟ್ಟಿಗೆ ಮಾಡುವ. ಮೊದಲಿಗೆ ಹೇಮಾ ಕಾಪಿಕಾಡ್ ಅವರು ಉಪಾಧ್ಯಕ್ಷರಾಗಿ ಭರ್ತಿ ಹೊಂದಿದ್ದಾರೆ. ಹಾಗೆ ಪ್ರತಿಭಾ ಸಾಲಿಯನ್, ಮೀರಾ ಆಚಾರ್ಯ, ಲೆಡ್ವಿನ್ ವೇಗಸ್, ಜಸಿಂತಾ ಮತ್ತೆ ಕಾವ್ಯಶ್ರೀ ಅವರು ಇಲ್ಲಿ ಬ್ಲಾಕ್ ಇದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ಪೋಸ್ಟ್ ಕೊಟ್ಟಿದ್ದಾರೆ. ಸೊ ನೀವು ಬರಬೇಕು ಮುಂದೆ. ನಿಮಗೆ ನಮ್ಮ ನಗರದ ಕಡೆಯಿಂದ ಒಂದು ಸಣ್ಣದಾದ ಒಂದು ಸನ್ಮಾನ.